ಸ್ಟಾರ್ಟ್ ಮಾಡಲ್ಲ ಮಾತಾಜಿ? ಸ್ಟಾರ್ಟ್ ಮಾಡಿದ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ್ ಕಿ ಜೈ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜಲ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋ ಶ್ರೀಯುತಾಪಾದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತಿ ಜಯಪತಾಕ ಸ್ವಾಮಿನಿತಿ ನಾಮಿನೇ ನಮಃ ಆಚಾರ್ಯ ಪಾದಾಯ ನಿತಾಯ ಕೃಪಾ ಪ್ರದಾಯನೆ ಗೌರಕತದಯ ಧಾಮ ನಗರ ಗ್ರಾಮ ತಾರಣೆ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಅಲ್ಲಿ ಬಂದಂತಹ ಭಕ್ತರ ಎಲ್ಲರಿಗೂ ಹರೇ ಕೃಷ್ಣ ಮತ್ತೆ ಸ್ವಾಗತವನ್ನು ಬಯಸ್ತೇವೆ. ಮತ್ತೆ ಈ ಲೀಲಾಮೃತ ಪುಸ್ತಕವನ್ನ ಓದಲು ಅವಕಾಶ ಮಾಡಿಕೊಟ್ಟ ಶ್ರೀ ರಾಧಾ ಗೋವಿಂದ ದೇವಸ್ಥಾನ ಕುಳಾಯ್ ಪ್ರೆಸಿಡೆಂಟ್ ಆದ ನಾಮನಿಷ್ಠ ಪ್ರಭುಗಳಿಗೂ ಮತ್ತು ಶ್ರೀವತ್ಸಂಗ್ ಪ್ರಭುಗಳಿಗೂ ಮತ್ತು ಸಚ್ಚಿದಾನಂದ ಪ್ರಭುಗಳಿಗೂ ನಾನು ವಂದಿಸುತ್ತೇನೆ, ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ. ಮತ್ತೆ ಪ್ರಭುಪಾದವರಿಗೆ ವಂದಿಸುತ್ತಾ ಮತ್ತೆ ಈ ಗ್ರಂಥದ ಕರ್ತೃವಾದ ಸತ್ಸ್ವರೂಪ ದಾಸ್ ಗೋಸ್ವಾಮಿ ಅವರಿಗೂ ವಂದಿಸುತ್ತಾ ಈ ತರಗತಿಯನ್ನ ನಾವು ಪ್ರಾರಂಭಿಸೋಣ. ಎಲ್ಲರಿಗೆ ಹರೇ ಕೃಷ್ಣ. ಮಾತಾಜಿ 3 ಪೇಜನ್ನ ವಿವರಿಸ್ಬೇಕಲ್ಲ ಮಾತಾಜಿ? ಹೌದೌದು. ಸ್ಕ್ರೀನ್ ಬಂತ ಮಾತಾಜಿ? ಬರೀ ಇದು ಬಂದಿದೆ ಮಾತಾಜಿ, ಪ್ರಭುಪಾದವರು ಲೀಲಾಮೃತ ಅಂತ ಬಂದಿದೆ ಅಷ್ಟೇನೆ, ಬರ್ಲಿಲ್ಲ ಇನ್ನು ಮಾತಾಜಿ. ಓಕೆ ಓಕೆ. ಸಾರಿ. ನಾವು ನೆನ್ನೆ ಅಧ್ಯಾಯದಲ್ಲಿ ನಾವು ಪ್ರಭುಪಾದವರು ಅಮೆರಿಕಕ್ಕೆ ಹೊರಡ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡ್ತಾರೆ. ನಂತರ ಅವರ ಕನಸು ನನಸಾಗ್ತದೆ, ಅವರು ಅಮೆರಿಕಕ್ಕೆ ಹೊರಡ್ಲಿಕ್ಕೆ ಎಲ್ಲ ವ್ಯವಸ್ಥೆ ಆಗ್ತದೆ. ನಂತರ ಆ ಸಮಯದಲ್ಲಿ ಪ್ರಭುಪಾದವರಿಗೆ ಆತ್ಮವಿಶ್ವಾಸ ಬೇಕಾಗಿರ್ತದೆ. ನಂತರ ಆ ಆತ್ಮವಿಶ್ವಾಸವನ್ನ ತಮ್ಮ ಭಗವಂತ ಕೃಷ್ಣ ಮತ್ತು ಅವರ ಗುರುಗಳಾದ ಶ್ರೀ ಭಕ್ತಿ ಸಿದ್ಧಾಂತ ಸರಸ್ವತಿ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರ ಪ್ರೇರಣೆ ಮೇರೆಗೆ ಅವರನ್ನ ನೆನಪಿಸುತ್ತಾ ಅವರು ಪ್ರಭುಪಾದವರು ಮತ್ತೆ ಅಲ್ಲಿ ಯಾವ ರೀತಿ ಅಮೆರಿಕ ಯಾವುದೇ ಸಂಸ್ಕೃತಿ ಇಲ್ಲದು, ಅಲ್ಲಿ ಕೃಷ್ಣ ಅಂದ್ರೆ ಯಾರು ಅಂತ ಗೊತ್ತಿಲ್ಲ, ಮತ್ತೆ ಸಾಧು ಸಂದರನ್ನ ಅವರು ನೋಡ್ಲಿಲ್ಲ ಇದುವರೆಗೂ. ಅಲ್ಲಿ ಹೋಗಿ ನಾನು ಯಾವ ರೀತಿ ಮಾಡ್ಬೇಕು, ನನಗೆ ಹೇಗೆ ಮಾಡ್ಬೇಕು, ನನಗೆ ನನಗೆ ಸಿಗ್ತದೆ, ಯಾವ ತರ ನಾನ್ ಮಾಡ್ಬೇಕು ಅನ್ನೋ ಯೋಚನೆಯನ್ನ ಮಾಡ್ತಾರೆ. ನಂತರ ಪ್ರಭುಪಾದವರಿಗೆ ಶ್ರೀಮದ್ ಭಾಗವತ ಅವರಿಗೆ ತೋರಿಸಿದ್ರೆ ಆಗ್ತದೆ. ಯಾಕಂದ್ರೆ ಅವರು ಶ್ರೀಮದ್ ಭಾಗವತದ ಸಂಪುಟಗಳನ್ನ ಅವರು ತೆಗೆದುಕೊಂಡು ಹೋಗಿದ್ರು ಅಲ್ಲಿ, ಯಾಕಂದ್ರೆ ಅದು ಪ್ರಚಾರ ಮಾಡ್ಲಿಕ್ಕೆ ಬೇಕಿತ್ತಲ್ಲ, ಅದಕ್ಕೆ ಅವ್ರು ತಗೊಂಡಿದ್ರು. ಅದು ಅವರಿಗೆ ಬರ್ತದೆ. ಅವರು ಎಲ್ಲಾ ಮಾತಾಡುವ ಮೂಲಕ ಆದ್ರೂ ಸಹ ಅವ್ರು ಇಂಗ್ಲಿಷಿನಲ್ಲಿ ಆ ಗ್ರಂಥಗಳನ್ನ ಬರೆದಿದ್ರು, ಅದನ್ನ ಅವ್ರ ನೆನಪಿಗೆ ಬರ್ತದೆ. ಆಗ ಪ್ರಭುಪಾದವರು ಹೊರಡ್ತಾರೆ ಈ ಸಂದೇಶವನ್ನ ತಗೊಳ್ಬೇಕು ಅಂತ. ನಂತರ ಅವರು ಅಮೆರಿಕಕ್ಕೆ ಬರ್ತಾರೆ. ಅಮೆರಿಕದಲ್ಲಿ ಏನಾಗ್ತದೆ ಅದನ್ನ ಇಲ್ಲಿ ನೋಡೋಣ ನಾವು. ಅಮೆರಿಕಕ್ಕೆ ಪ್ರಭುಪಾದವರು ಪಯಣ ಅಂದ್ರೆ ಪ್ರಭುಪಾದವರು ಬರ್ತಾರೆ. ಶ್ರೀಮತಿ ಮುರಾರ್ಜಿ ಅವರಿಗೆ ಸಹಾಯ ಮಾಡಿದ ಅವರದೇ ಆದ ಹಡಗಿನ ಜಲದೂತ ಎಂಬ ಹಡಗಿನಲ್ಲಿ ಅವ್ರು ಬರ್ತಾರೆ. ಬರುವಾಗ ಪ್ರಭುಪಾದವರು ಒಂದು ಇಲ್ಲಿ ಹೇಳ್ತಾರೆ, ವೃಂದಾವನದಿಂದ ಮತ್ತೆ ಗೋಪಿನಾಥ ರಾಧಾ ದಾಮೋದರಿಂದ ನಾನು ಅಗಲಿ ಬಂದಿದ್ದೇನೆ. ಇಲ್ಲಿ ನೆಮ್ಮದಿ ನೀಡಬಹುದಾದ ಏಕೈಕ ನಿಧಿ ಶ್ರೀ ಚೈತನ್ಯ. ಅಂದ್ರೆ ಇಲ್ಲಿ ಅವರಿಗೆ ಪುಸ್ತಕವನ್ನ ತೆಗೆದುಕೊಂಡು ಬಂದಿದ್ದಾರೆ. ಅವರು ಹೇಳ್ತಾ ಇದ್ದಾರೆ ಅಲ್ಲಿ ಹಡಗಲ್ಲಿ, ಅಂದ್ರೆ ನಾನು ವೃಂದಾವನನ್ನ ಬಿಟ್ಟು ಬಂದಿದ್ದೇನೆ, ಗೋವಿಂದನನ್ನ ಬಿಟ್ಟು ಬಂದಿದ್ದೇನೆ, ನನಗೆ ನೆಮ್ಮದಿ ನೀಡಬಹುದಾದದ್ದು ಈಗ ಏಕೈಕ ಮಾರ್ಗ ಅಂದ್ರೆ ಚೈತನ್ಯ ಚರಿತಾಮೃತ. ಅಂದ್ರೆ ಪ್ರಭುಪಾದವರು ಚೈತನ್ಯ ಚರಿತಾಮೃತದ ಕೆಲವು ಸಂಪುಟಗಳನ್ನ ಅವರು ತಗೊಂಡಿದ್ರು. ಅದು ಅದರಲ್ಲಿ ನಾನು ಸವಿತೇನೆ ಅಂದ್ರೆ ಪ್ರಭುಪಾದವರ ಚೈತನ್ಯ ಚರಿತಾಮೃತ, ಭಗವಾನ್ ಚೈತನ್ಯ ಪ್ರಭುಪಾದವರದ ಪುಸ್ತಕವನ್ನ ಓದಿ ಅವರು ಸವಿತೇನೆ ಅಂತ ಹೇಳ್ತಿದ್ದಾರೆ. ನಂತರ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಚೈತನ್ಯ ಮಹಾಪ್ರಭುವಿನ ಆದೇಶದಂತೆ, ಅಂದ್ರೆ ಅವ್ರು ಬಂದಿರೋದು ಇಲ್ಲಿ ಗುರುಗಳ ಆದೇಶದಂತೆ ನಾನು ಇಲ್ಲಿ ಬಂದಿದ್ದೇನೆ,
ಈ ಭೂಮಿಯನ್ನ ಬಿಟ್ಟು ಅಮೆರಿಕಕ್ಕೆ ಬಂದಿದ್ದೇನೆ. ಅಂದ್ರೆ ನೋಡಿ ಪ್ರಭುಪಾದವರು ಹೇಳ್ತಿದ್ದಾರೆ, ನಾನೇನು ಪಂಡಿತನಲ್ಲ, ಆದ್ರೆ ಪ್ರಭುಪಾದವರು ಪಂಡಿತರೆ. ಆದ್ರೆ ಯಾವಾಗಲೂ ಶುದ್ಧ ಭಕ್ತರು ಯಾವುದೇ ರೀತಿಯಲ್ಲಿ ನಾನ್ ಮಾಡ್ದೆ, ನಾನು ಅನ್ನೋದು ಅವರಿಗೆ ಯಾವತ್ತೂ ಇರಲ್ಲ. ಅದಕ್ಕೆ ಅವರು ನೋಡಿ ನಾನು ಪಂಡಿತರಲ್ಲ ಎಂದು ವಿನಮ್ರತೆಯಿಂದ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಅವರು ದಿವ್ಯಾನುಗ್ರಹ ಮಾಡಿ ನನಗೆ ನೀಡಿದ ಅಪೇಕ್ಷೆಯನ್ನು ನಡೆಸುವುದಕ್ಕಾಗಿ ಮಾತ್ರ ಈ ಹೊಣೆಯನ್ನು ಹೊತ್ತುಕೊಂಡಿದ್ದೇನೆ. ಅಂದ್ರೆ ಅವರ ಆಜ್ಞೆಯನ್ನ ಮಾತ್ರ ನಾನು ನೆರವೇರಿಸಲು ಯಾವುದೇ ಉದ್ದೇಶ ಇಲ್ಲ ಇದರಲ್ಲಿ, ಅವರ ಹೊಣೆಯನ್ನ ಮಾಡ್ಲಿಕ್ಕೆ ನಾನು ಮಾತ್ರ ಬಂದಿದ್ದೇನೆ ಅಂತ ಅಲ್ಲಿ ಬರೀತಾರೆ. ಜಲದೂತ ದಿನಚರಿ ಸೆಪ್ಟೆಂಬರ್ 10, 1965 ಆಗ್ತಾರೆ. ನಂತರ ಅವ್ರು ಏನ್ ಮಾಡ್ತಾರೆ, ಆ ಸರಕು ಸಾಗಾಣೆಯ ಜಲದೂತ ಅಂದ್ರೆ ಪ್ರಭುಪಾದವರು ನೋಡಿ ಅವರಿಗೆ 70 ವರ್ಷ ಆಗಿದೆ, ಈಗ 69 ವರ್ಷ ಆಗಿದೆ. 65ರಲ್ಲಿ ಅವ್ರು ಏನ್ ಮಾಡ್ತಾರೆ, ಆ ಹಡಗಲ್ಲಿ ಸರಕು ಸಾಗಾಣಿಕೆ ಅಂದ್ರೆ ವಸ್ತುಗಳನ್ನ ಸಾಗಾಣೆ ಮಾಡುವಂತಹ ಹಡಗಿನಲ್ಲಿ ಅವರು ಯಾವುದೇ ರೀತಿಯ ಅವ್ರಿಗೆ ಫ್ಲೈಟ್ಗೆ ಹೋಗ್ಲಿಕ್ಕೆ ಹಣ ಇಲ್ಲ ಪ್ರಭುಪಾದ ಅವರಿಗೆ. ಅಲ್ಲಿ ಭಗವಂತನ ಸಂದೇಶವನ್ನ ತಲುಪಲಿಕ್ಕೆ, ತಮ್ಮ ಗುರುಗಳಿಗೆ ಏನ್ ಹೇಳಿದ್ದಾರೆ ಆ ಆಜ್ಞೆಯನ್ನ ತಲುಪಲಿಕ್ಕೆ ಪ್ರಭುಪಾದರು ಆ ಇಳಿ ವಯಸ್ಸಿನಲ್ಲಿ ಸರಕು ಸಾಗಾಣೆ ಅಂತ ಮಾಡುವಂತಹ ಪ್ರಯಾಣಕದಲ್ಲಿ ಅವರು ಖುಷಿಯಲ್ಲಿ ಬರ್ತಿದ್ದಾರೆ. ಅದರ ಬಗ್ಗೆ ಸಹ ಪ್ರಭುಪಾದವರು ಇಲ್ಲಿ ಹೇಳಿದ್ದಾರೆ ನೋಡಿ. ಹೇಗೆ ಅಂದ್ರೆ ಅವರು ಅಲ್ಲಿ 69 ವಯಸ್ಸ ಅಂತ ಅಲ್ಲಿ ಕೋಣೆ ಇತ್ತಂತೆ, ಅವರಿಗೆ ಒಂದು ಕೋಣೆಯನ್ನ ಅಲ್ಲಿ ಇರ್ತದೆ, ವ್ಯವಸ್ಥೆ ಮಾಡಿರ್ತಾರಂತೆ ಅಲ್ಲಿ ಇದರಲ್ಲಿ ಜಲದೂತ ಹಡಗಿನಲ್ಲಿ. ಆ ಹಡಗಲ್ಲಿ ಈ ಸೌಲಭ್ಯ ಇತ್ತಂತೆ. ಮತ್ತೆ ಅಲ್ಲಿ ಕಾಂಪ್ಲಿಮೆಂಟರಿ ಟಿಕೆಟ್ ಪಡೆದಿರುವಂತ ಅಲ್ಲಿ ಪರಿಗಣಿಸಿರ್ತಾರಂತೆ ಅವರ ಕೋಣೆಯಲ್ಲಿ. ನಂತರ ಪ್ರಭುಪಾದರು ಆಗಸ್ಟ್ 13ನೇ ದಿನಾಂಕ, ಇದು ನೋಡಿ ಆಗಸ್ಟ್ 13, 1965ರಲ್ಲಿ ಪ್ರಭುಪಾದವರು ಕಲ್ಕತ್ತಾದಿಂದ ಅಮೆರಿಕಕ್ಕೆ ಹೊರಡ್ತಾರೆ. ಅಲ್ಲಿ ಜಲದೂತ ಹಡಗಿನಲ್ಲಿ ಕಲ್ಕತ್ತಕ್ಕೆ ಅವರು ಹೊರಡ್ತಾರೆ. ಹೊರಡಿದ ನಂತರ ಅಲ್ಲಿ ಅವರು ಶ್ರೀಮತಿ ಮುರಾರ್ಜಿ ಅವರು ಕ್ಯಾಪ್ಟನ್ ಅನ್ನ ಕೊಟ್ಟಿರ್ತಾರೆ. ಅವರ ವೈಫ್ ಮತ್ತೆ ಪ್ರಭುಪಾದ ಇವರು 3 ಜನ ಇರ್ತಾರೆ. ನಂತರ ಅಲ್ಲಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ಜಲದೂತ ಹೊರಡ್ತದೆ. ನಂತರ ಕ್ಯಾಪ್ಟನ್ ಅವರ ಹೆಸರು ಅರುಣ್ ಪಾಂಡ್ಯ ಮತ್ತು ಆತನ ಹೆಂಡತಿ ಹಡಗಿನಲ್ಲಿ ಇರ್ತಾರೆ. ಅವರ ದಿನಚರಿಯಲ್ಲಿ ಶ್ರೀಲ ಪ್ರಭುಪಾದರು ಹೀಗೆ ಅವರು ಏನ್ ಬರ್ದಿದಾರಂತೆ ನಾವು ನೋಡೋಣ. ಅಂದ್ರೆ ಅಲ್ಲಿ ನೆನಪಿಸ್ಕೊಳ್ತಿದ್ದಾರೆ, ಈ ಅಮೆರಿಕಕ್ಕೆ ಸಹಾಯ ಮಾಡ್ಲಿಕ್ಕೆ ಬರ್ಲಿಕ್ಕೆ ಶ್ರೀಮತಿ ಮುರಾರ್ಜಿ ಅವರು ಸಹಾಯ ಮಾಡಿದ್ರು. ಅದು ಶ್ರೀಮತಿ ಮುರಾರ್ಜಿ ಅವರಿಗೆ ಭಗವಾನ್ ಶ್ರೀಕೃಷ್ಣ ಅವರಿಗೆ ಪ್ರೇರಣೆ ಕೊಟ್ಟು ಪ್ರಭುಪಾದ ಅವರಿಗೆ ಸಹಾಯ ಮಾಡಿದ್ದಾರೆ. ಅಲ್ಲಿ ಸಹಾಯ ಮಾಡಿದಂತ ಮುರಾರ್ಜಿ ಅವರನ್ನ ಅವರು ಕೃತಜ್ಞತೆಯಿಂದ ನೆನಪಿಸ್ಕೊಳ್ತಿದ್ದಾರೆ. ಅವರಿಗೆ ಪ್ರೇರಣೆ ಕೊಟ್ಟ ದೇವೋತ್ತಮ ಪರಮ ಪುರುಷ ಭಗವಂತನಲ್ಲಿ ಪ್ರಭುಪಾದವರು ಕೃತಜ್ಞತೆಯಿಂದ ಅವರು ನೆನಪಿಸ್ಕೊಳ್ತಾರೆ. ಯಾಕಂದ್ರೆ ಅಮೆರಿಕಕ್ಕೆ ಹೋಗಲು ಎಷ್ಟು ಕಷ್ಟಪಟ್ಟರು ನಾವು ಹಿಂದೆ ಅಧ್ಯಾಯದಲ್ಲಿ ನೋಡಿದ್ದೇವೆ. ಇಂದಿನ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ ಏನೆಲ್ಲ ಕಷ್ಟಪಟ್ಟರು ಪ್ರಭುಪಾದವರು. ಎಲ್ಲಾರ ಹತ್ರ ಹೋಗ್ತಾ ಇದ್ರು, ಸಂಪುಟವನ್ನ ಮಾರ್ತಾ ಇದ್ರು. ಆಮೇಲೆ ಸಂಪುಟಕ್ಕೋಸ್ಕರ ಅವರೊಬ್ಬರೇ ಹೋರಾಡಿ ಎಲ್ಲ ನಂತರ ಈ ಕನಸು ನನಸಾಗಿದೆ. ಅದಕ್ಕೆ ಪ್ರಭುಪಾದವರು ಆ ಜಲದೂತದಲ್ಲಿ ಕುತ್ಕೊಂಡು ಅವರು ಒಂದು ಮನಸ್ಸು ನಿರಳಾಗಿದೆ ಅವರಿಗೆ. ಯಾಕಂದ್ರೆ ಎಷ್ಟು ಕಷ್ಟಪಟ್ಟು ನಂತರ ತಮ್ಮ ಗುರುಗಳ ಆಜ್ಞೆಯನ್ನ, ಭಗವಂತನ ಸಂದೇಶವನ್ನ ನನಗೆ ಕಳಿಸ್ಲಿಕ್ಕೆ ಒಂದು ಅವಕಾಶ ಈಗಾದ್ರೂ ಸಿಕ್ಕಿದೆ ಅನ್ನೋದು ಮಾಡಿ ಅವರಿಗೆ ಯೋಚಿಸುತ್ತಾ ಸಹಾಯ ಮಾಡಿದಂತಹ ಅವರನ್ನ ನೆನಪಿಸುತ್ತಾ ಮತ್ತೆ ಅವರಿಗೆ ಪ್ರೇರಣೆ ಕೊಟ್ಟ ಭಗವಾನ್ ಕೃಷ್ಣನನ್ನ ಅವರು ನೆನಪಿಸ್ಕೊಂತ ಅವರು ಹೇಳ್ತಾ ಕೃತಜ್ಞತೆಯನ್ನ ಸಲ್ಲಿಸ್ತಾರೆ. ನಂತರ 14 ತಾರೀಕು ಬರ್ತದೆ. ಆ ದಿನಚರಿಯಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಅಲ್ಲಿ ಪ್ರಭುಪಾದ ಅವರಿಗೆ ಆ ಹಡಗಲ್ಲಿ ಅದು ತುಂಬಾ ಬಂಗಾಳಿ ಕೊಲ್ಲಿ, ಅಲ್ಲಿ ಅದು ತುಂಬಾ ಅವರಿಗೆ ಚಳಿ ಎಲ್ಲ ಆಗ್ತದೆ. ಅವರಿಗೆ ಚಳಿ, ವಾಂತಿ, ತಲೆ ಸುತ್ತುಗೆ. ಯಾಕಂದ್ರೆ ಅದು ನೋಡಿ ಪ್ರಯಾಣ ಹಡಗಲ್ಲಿ ಹೋಗ್ತಿರೋದವ್ರು, ಅಲ್ಲಿ ಯಾವ ವ್ಯವಸ್ಥೆ ಇರ್ಲಿಲ್ಲ. ಆಗ ಅವರು ಅಲ್ಲಿ ಸಹ ಅಲ್ಲಿ ತುಂಬಾ ಹೆಚ್ಚಿದ ಕಾಯಿಲೆ ಅಲ್ಲಿ ಸಹ ಅವರು ಕಷ್ಟಪಡ್ತಾರೆ. ನಂತರ ಅವರು 19 ಕೊಲಂಬಕ್ಕೆ ಹೋಗ್ತಾರೆ. 19ರಂದು ಅವರು ನಂತರ ಪ್ರಭುಪಾದವರಿಗೆ ಸ್ವಲ್ಪ ಗುಣವಾಗ್ತದೆ. ಅಲ್ಲಿ ಸ್ವಲ್ಪ ನಿಲ್ಲಿಸ್ತಾರೆ. ಅಲ್ಲಿ ಕ್ಯಾಪ್ಟನ್ ಅವರು ಕರೆದುಕೊಂಡು ಹೋಗಿ ಅಲ್ಲೆಲ್ಲ ಕಾರಿನಲ್ಲಿ ಅವರು ಆ ವಾತಾವರಣವನ್ನ ಪ್ರಭುಪಾದವರಿಗೆ ತೋರಿಸ್ತಾರೆ. ನಂತರ ಅವರು ಕೊಚ್ಚಿನ್ಗೆ ಹೊರಡ್ತಾರೆ. ಕೊಚ್ಚಿನ್ಗೆ ಹೊರಟ ನಂತರ ಆಗಸ್ಟ್ 21ಕ್ಕೆ ಕೊಚ್ಚಿಗೆ ಅವರು ಬರ್ತಾರೆ. ಅಲ್ಲಿ ಆಗಸ್ಟ್ 21 ಏನಂದ್ರೆ ಪ್ರಭುಪಾದವರ ಜನ್ಮದಿನ. ಅಲ್ಲಿ 70 ವರ್ಷ ಆಗ್ತದೆ ಪ್ರಭುಪಾದವರಿಗೆ. ಅದು ಅವರದ್ದು 1896 ಆಗಸ್ಟ್ 21ರಂದು ಪ್ರಭುಪಾದವರು ಕೋಲ್ಕತ್ತಾದಲ್ಲಿ ಜನ್ಮವೆತ್ತಿರ್ತಾರೆ. ಆ ದಿನ ಬರ್ತದೆ. ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಕೊಚ್ಚಿನ್ನಲ್ಲಿ ಶ್ರೀಕೃಷ್ಣ ಆ ದಿನನೂ ಸಹ ಅಂದ್ರೆ ಒಂದು ದಿನ ಜನ್ಮಾಷ್ಟಮಿಯ ಆವಿರ್ಭವಿಸಿದ ದಿನ. ನಂತರ ಶಿಲ ಪ್ರಭುಪಾದರು ಅಲ್ಲೇ ಸ್ವಲ್ಪ ಅವರು ಬೇಯಿಸಿದ ಅವರೇ ತಯಾರು ಮಾಡಿರ್ತಾರೆ ನೋಡಿ ಪ್ರಭುಪಾದವರು. ಅಲ್ಲಿ ಸಹ ಪ್ರಸಾದ ಮಾಡಿ ಎಲ್ಲರಿಗೂ ಹಂಚುತ್ತಾರೆ. ಹಾಗೆ ಆ ರೀತಿ ಅವ್ರ ಜನ್ಮ ಸರಳವಾಗಿ ಅವರು ಆಚರಿಸ್ಕೊಳ್ತಾರೆ ಮಾತಾಡಿ. ನಂತರ ಎಲ್ಲರಿಗೂ ಹರೇ ಕೃಷ್ಣ ಹರೇ ಕೃಷ್ಣ ಕೇಳ್ತದೆ ಮಾತಾಜಿ.
ಓಕೆ ಮಾತಾಜಿ, ನಂದು ಹಾಗೆ ಸಮುದ್ರದ ಹಡಗಿನಲ್ಲಿ ಅವರು ಆಚರಿಸ್ತಾರೆ. ಆ ದಿನ ಹಡಗು ಕೊಚ್ಚಿನ್ ತಲುಪ್ತದೆ. ಮತ್ತೆ ಭಾಗವತ ಸಂಪುಟದ ತುಂಬಿದ ಎಲ್ಲಾ ಪ್ರಭುಪಾದರ ಪೆಟ್ಟಿಗೆಗಳನ್ನ ಅಲ್ಲಂದ್ರೆ ಅವ್ರ ಪೆಟ್ಟಿಗೆಗಳನ್ನ ತರಿಸ್ಕೊಂಡಿರ್ತಾರೆ, ಅಲ್ಲಿ ತಲುಪ್ತದೆ. ಅದು ಹಡಗಿನಲ್ಲಿ ಅವರು ತರಿಸ್ಕೊಳ್ತಾರೆ ಪೆಟ್ಟಿಗೆಗಳನ್ನ. ಅಲ್ಲಿ ಭಾಗವತದ ಸಂಪುಟಗಳು ಅವರಿಗೆ ಸಿಗ್ತದೆ. ನಂತರ ಅವರು ಅದೇ ತುಂಬಾ ಕಷ್ಟವನ್ನ ಪಟ್ಟಿದ್ರು. ಆ ದಿನಚರಿಯಲ್ಲಿ ಹೇಗ್ ಬರೀತಾರೆ ಅಂದ್ರೆ, ಅಲ್ಲಿ ಹೇಗ್ ಬರೀತಾರೆ ಅಂದ್ರೆ ನಾವು ನೋಡ್ಬೋದು. ಮಳೆ, ಕಡಲ ಕಾಯಿಲೆ, ತಲೆ ಸುತ್ತು, ತಲೆನೋವು, ಅಜೀರ್ಣ, ವಾಂತಿ ಇದೆಲ್ಲವೂ ಅವರಿಗೆ ಆಗ್ತದೆ. ಅಂದ್ರೆ ಎದೆ ನೋವು ಅವರಿಗೆ ಆಗ್ತದೆ ನೋಡಿ. ಇದು ತುಂಬಾ ಅಂದ್ರೆ 2 ಸಲ ಅವರಿಗೆ ಹೃದಯಾಘಾತ ಆಗ್ತದೆ ನೋಡಿ. ಅಲ್ಲಿ ಹಡಗಲ್ಲಿ ಯಾವುದೇ ಅವರಿಗೆ ಹೃದಯಾಘಾತ ಆಗಿರೋದು ಹಡಗಲ್ಲಿ. ಆ ಹಡಗಲ್ಲಿ ಯಾವ ರೀತಿಯ ಜನಸಂಪರ್ಕ ಇಲ್ಲ, ಯಾವುದೇ ನಗರಗಳಿಲ್ಲ, ಯಾವುದೇ ಹಳ್ಳಿಯಲ್ಲಿ ಆಗ್ಲಿಲ್ಲ, ಮನೆಯಲ್ಲಿ ಸಹ ಆಗ್ಲಿಲ್ಲ. ಅದು ಹಡಗು, ಯಾವ ಡಾಕ್ಟರ್ ಅಲ್ಲಿ ಇಲ್ಲ. ಆದ್ರೆ ಪ್ರಭುಪಾದ ಅವರಿಗೆ ಇದ್ದಿದ್ದು ನಮ್ಮ ಭಗವಾನ್ ಶ್ರೀಕೃಷ್ಣ ಮಾತ್ರ, ಮತ್ತೆ ತಮ್ಮ ಗುರುಗಳ ಆಶೀರ್ವಾದ ಮಾತ್ರ ಅಲ್ಲಿತ್ತು. ಪ್ರಭುಪಾದ ಅವರಿಗೆ ಎರಡೂ ಆಗ್ತದೆ. ಆಗ ಪ್ರಭುಪಾದವರಿಗೆ ಸ್ವಲ್ಪ ದುಃಖ ಆಗ್ತದೆ. ಅಯ್ಯೋ, ನಾನು ಇವಾಗ ನನ್ಗೆ ಏನಾಗ್ತದೆ ಮುಂದೆ, ನಾನು ಸಂದೇಶವನ್ನ ತಲುಪಿಸಿತೀನಾ ಇಲ್ಲ ನನ್ನ ಗುರುಗಳ ಆಜ್ಞೆಯನ್ನ ನಾನು ಮಾಡ್ತೀನಾ ಅನ್ನೋ ಒಂದು ಆತಂಕದಲ್ಲಿ ಇರ್ತಾರೆ. ಪ್ರಭುಪಾದ ಅವರು ಹೇಳ್ತಾರೆ ಭಗವಾನ್ ಕೃಷ್ಣಗೆ, ಭಗವಂತ ನಾನು ಹೋಗ್ತಾ ಇರೋದು ಬೇರೆ ಉದ್ದೇಶಕ್ಕೆಲ್ಲ, ನಿನ್ನ ಸಂದೇಶವನ್ನ ತಲುಪ್ಲಿಕ್ಕೆ ಅಂತ ಭಗವಂತನನ್ನ ಅವ್ರು ಬೇಡ್ತಾರೆ. ಆದ್ರೆ ಭಗವಂತ ಕನಸಿನಲ್ಲಿ ಬರ್ತಾರೆ. ಕನಸಿನಲ್ಲಿ ಬಂದು ಹೇಳ್ತಾರೆ, ನೀನು ಹೆದರಬೇಡ. ಇಲ್ಲಿ ಹೇಳ್ತಿದ್ದಾರೆ ನೋಡಿ, ನೀನು ಹೆದರಬೇಡ. ಕೃಷ್ಣನೇ ಭಗವಂತನೇ ದೋಣಿಯನ್ನ ಓಡಿಸ್ಕೊಂಡ್ ಬಂದ ಹಾಗೆ. ಮತ್ತೆ ಅವರು ನೀನು ಹೆದರಬೇಡ, ನೀನು ಏನಕ್ಕೆ ಬಂದಿದ್ಯಾ ಆ ಕಾರ್ಯ ನೆರವೇರ್ತದಂತ ಪ್ರಭುಪಾದ ಅವರಿಗೆ ಒಂದು ಕನಸು ಬೀಳ್ತದೆ. ನಂತರ ಪ್ರಭುಪಾದ ಅವರು ಹಾಗೆ ಅವರಿಗೆ ಹುಷಾರಾಗ್ತಾರೆ. ನಂತರ ಅವರು ನೋಡಿ ಅಲ್ಲಿ ಮತ್ತೆ ಅದು ಘಟನೆ ನಡೆದ್ರೆ ಅವ್ರಿಗೆ ಏನ್ ಆಗ್ಬೋದು ಅಂದ್ರೆ 70 ವರ್ಷ ಪ್ರಭುಪಾದ ಅವರಿಗೆ. ಆದ್ರೆ ಅಲ್ಲಿ ಡಾಕ್ಟರ್ ಇಲ್ಲ, ಯಾವುದೇ ಇಲ್ಲ. ಆದ್ರೆ ಪ್ರಭುಪಾದ ಅವರದ್ದು ದೃಢ ನಿಶ್ಚಯ ಹೇಗಿತ್ತಂದ್ರೆ ಭಗವಂತನ ಸಂದೇಶವನ್ನ ತಲುಪಿಸ್ಬೇಕು. ಆದ್ರೆ ಅಲ್ಲಿ ನೋಡಿ ಪ್ರಭುಪಾದ ಅವರು ಯಾವುದೇ ಸ್ವಾರ್ಥಕ್ಕೆ ಅಲ್ಲಿ ಹೋಗಿರ್ಲಿಲ್ಲ, ಭಗವಂತನ ಸಂದೇಶವನ್ನ ಕಳಿಸ್ಲಿಕ್ಕೆ ಹೋಗಿದ್ರು. ಅವರಿಗೆ 70 ವರ್ಷ ಆಗಿತ್ತು ನೋಡಿ, ಯಾವುದೇ ವ್ಯವಸ್ಥೆ ಇರಲಿಲ್ಲ. ಆದ್ರೆ ಅವರು ಗಟ್ಟಿ ಶರಣಾಗಿದ್ದು ಭಗವಂತನಿಗೆ. ಆಗ ಭಗವಂತನಿಗೆ ಯಾರು ಶರಣಾಗ್ತಾರೆ ಅವ್ರು ಯಾವತ್ತಿಗೂ ಭಗವಂತ ಕಾಪಾಡ್ತಾರೆ ಅಂತ ಇಲ್ಲಿ ನಾವು ತಿಳಿಬಹುದು. ಯಾಕಂದ್ರೆ ಪ್ರಭುಪಾದ ಅವರು ತಮ್ಮ ಸ್ವಾರ್ಥಕ್ಕೆ ಹೋಗಿರ್ಲಿಲ್ಲ, ಅದು ನಾವು ಇಲ್ಲಿ ತಿಳಿಬಹುದು. ನಂತರ ಅವರು ಸೆಪ್ಟೆಂಬರ್ 9 ಇಲ್ಲಿ ಏನಾಗ್ತದೆ ನೋಡೋಣ. ಆಗ 4 ಗಂಟೆ ಹೊತ್ತಿಗೆ ಅಟ್ಲಾಂಟಿಕ್ 24 ಗಂಟೆಗಳ ಪ್ರಯಾಣ ಅಲ್ಲಿ ಮುಗೀತದೆ. ನಂತರ ಸಾಗರವನ್ನ ದಾಟ್ತಾರೆ. ಆ ದಿನ ಶುಭ್ರವಾಗಿದೆ, ಅಂದ್ರೆ ಪ್ರಯಾಣ ಸುಖವಾಗಿದೆ. ಮತ್ತೆ ನಂತರ ನಿಯಮಿತವಾಗಿ ಆಹಾರವನ್ನ ತೆಗೊಳ್ತಾರೆ. ಈಗ ಹೋರಾಟಕ್ಕೆ ಕೊಂಚ ಬಲವು, ಅಂದ್ರೆ ಈ ಹೋರಾಟಕ್ಕೆ ಅವರು ಏನು ಎಲ್ಲ ಅನುಭವಿಸ್ತಾ ಇದ್ರು, 2 ಸಲ ಹೃದಯಾಘಾತ ಆಗ್ತು. ಅದರದ್ದೆಲ್ಲ ಸ್ವಲ್ಪ ಕೊಂಚ ಅವರಿಗೆ ಬಲವು ಬರ್ತದೆ. ಸ್ವಲ್ಪ ಅವರು ಆಹಾರವನ್ನ ತೆಗೆದುಕೊಂಡಾಗ ಅವರಿಗೆ ಬಲ ಬರ್ತದೆ. ಹಡಗಿನ ದಿಕ್ಕನ್ನು ಬದಲಾಯಿಸಲಾಗುತ್ತದೆ. ನನಗೆ ಅಂದ್ರೆ ತಲೆನೋಯ್ತಿದೆ, ಸ್ವಲ್ಪ ಆಯಾಸವಾಗಿದೆ. ಶ್ರೀ ಚೈತನ್ಯ ಚರಿತ ಅಂದ್ರೆ ಇದೆಲ್ಲ ಆಗುವಾಗ ಅವರಿಗೆ ಶಕ್ತಿ ಯಾವ್ದಂದ್ರೆ ಶ್ರೀ ಚೈತನ್ಯ ಚರಿತಾಮೃತ ಬಾಳಿನ ಅಮೃತ. ಅವರಿಗೆ ಯಾವಾಗ ನಮಗೆ ತುಂಬಾ ಸುಸ್ತಾಗ್ತದೆ, ಯಾವಾಗ ನಮಗೆ ಒಂದು ಐಹಿಕದಲ್ಲಿ ನಾವು ಬಳಲ್ತೀವಿ, ಯಾಕೆಂದ್ರೆ ನಾವು ಐಹಿಕದಲ್ಲಿ ಸೇರ್ಕೊಂಡಿದ್ದೇವೆ, ಇಲ್ಲಿ ನಾವು ಬಳಲ್ತೇವೆ, ಇಲ್ಲಿ ನಮಗೆ ಮಾಯೆ ತುಂಬಾ ಅಟ್ಯಾಕ್ ಮಾಡ್ತದೆ. ಯಾಕಂದ್ರೆ ನಾವು ಮಾಯಲ್ಲೇ ಇದ್ದೇವೆ. ನಾವು ಯಾವತ್ತು ಭಗವಂತನ ಸೇವೆ ಮಾಡ್ಲಿಕ್ಕೆ ಅಷ್ಟು ನಮ್ಗೆ ಇಚ್ಛಿಸುವುದಿಲ್ಲ. ಆಗ ನಾವು ಯಾವತ್ತು ಕಾಯಿಲೆಯಲ್ಲೇ ಬಳಲ್ತಿರ್ತೀವಿ, ಭಾವರೋಗದಲ್ಲಿ ನಾವು ಇದಾಗ್ತಿರ್ತೀವಿ. ಆದ್ರೆ ಪ್ರಭುಪಾದರ ಭಯ, ಆ ಭಾವರೋಗಕ್ಕೆ ನಮಗೆ ಯಾವ್ದು ಬೇಕಂದ್ರೆ ಶ್ರೀ ಚೈತನ್ಯ ಚರಿತಾಮೃತ, ಭಗವದ್ಗೀತೆ, ಭಾಗವತಂ ಅಂತಹ ಭಗವಂತನ ಸಂದೇಶಗಳು ನಮಗೆ ಮೂಲವಾಗಿ ಬೇಕು ಅಂತ ಹೇಳಿ ಪ್ರಭುಪಾದವರು ಯೋಚಿಸ್ತಾರೆ. ಅದೇ ರೀತಿ ಪ್ರಭುಪಾದ ಅವರಿಗೆ ಸಹ ಆ ದಿನ ಅವರಿಗೆ ಜೀವಶಕ್ತಿ ತುಂಬಿದ್ದು ಚೈತನ್ಯ ಚರಿತಾಮೃತ ಅಂತ ಹೇಳಿ ಹೇಳ್ತಿದ್ದಾರೆ. ನಂತರ ಶುಕ್ರವಾರ ಸೆಪ್ಟೆಂಬರ್ 19 ಆ ಹಡಗು ಅವರು ಹೋಗ್ತಾರೆ. ಆ ಹಡಗಿನಲ್ಲಿ ಅವರು ಖುಷಿ ಅನ್ನಿಸ್ತದೆ ಅವರಿಗೆ. ನಂತರ ಅವ್ರು ಹೇಳ್ತಾರೆ, ವೃಂದಾವನದಿಂದಲೂ ನನ್ನೊಡೆಯರಾದ ಅಲ್ಲಿಂದ ಬಂದ ಗೋವಿಂದ ಗೋಪಿನಾಥ ರಾಧ ದಾಮೋದರಿಂದಲೂ ಅಲ್ಲಿ ಅಗಲಿ ಬಂದಿದೆ ಅನಿಸ್ತಿದೆ. ಈಗ ನನಗೆ ನೆಮ್ಮದಿ ನೀಡಬಹುದಾದ ಏಕನಿದೆ ಆದ್ರೆ ಚೈತನ್ಯ ಚರಿತಾಮೃತ ಅಂತ ಅವರು ಹೇಳ್ತಿದ್ದಾರೆ. ಮತ್ತೆ ಇನ್ನೊಂದು ಹೇಳ್ತಾರೆ ನೋಡಿ ಅಲ್ಲಿ, ನನಗೆ ಇಲ್ಲಿ ನಾನು ಭಾರತ ಭೂಮಿಯನ್ನ ಬಿಟ್ಟು ಬಂದಿದ್ದೇನೆ, ನನಗೆ ಯಾವ ಅರ್ಹತೆಯೂ ಇಲ್ಲ. ಆದರೆ ಯಾವ ದಿವ್ಯಾನುಗ್ರಹ ಮಾಡಿ ನನಗೆ ನೀಡಿದ ಅಪ್ಪಣೆಯನ್ನ ಅಂದ್ರೆ ಅವ್ರು ಹೇಳ್ತಿದ್ದಾರೆ, ನನಗೆ ಇಲ್ಲಿ ಬಂದಿದ್ದೇನೆ, ನನ್ ಏನ್ ಮಾಡ್ಬೇಕಂತ ನನಗೆ ಏನು ಗೊತ್ತಿಲ್ಲ, ನನಗೆ ಯಾವ ಅರ್ಹತೆ ಇಲ್ಲ. ನೋಡಿ ಪ್ರಭುಪಾದವ್ರ ಅರ್ಹತೆ ಇಲ್ಲ ಅಂತಾರೆ, ಅವ್ರಿಗೆ ಅರ್ಹತೆ ಇದೆ. ಅದೇ ಶುದ್ಧ ಭಕ್ತರ ಶುದ್ಧ ಲಕ್ಷಣ. ಯಾಕಂದ್ರೆ ಅವರು ಎಷ್ಟು ವಿನಮ್ರರಾಗಿದ್ದಾರೆ ನೋಡಿ. ಭಗವಂತನಿಗೆ ಅವ್ರು ಹೇಳ್ತಿದ್ದಾರೆ, ನಾನ್ ಬಂದಿರೋದು ನಿಮ್ಮ ಸಂದೇಶವನ್ನ ತಲುಪಿಸ್ಲಿಕ್ಕೆ ಅಂತ ಅವರು ಹೇಳ್ತಿದ್ದಾರೆ.
ನಂತರ ವೃಂದಾವನದಿಂದ ಬಹುದೂರದಲ್ಲಿರುವ ನಾನು ಅಪ್ಪ ಅವರ ಕೃಪೆಯನ್ನ ಸಂಪೂರ್ಣವಾಗಿ ಅಂದ್ರೆ ಭಗವಂತನಿಗೆ ಸಂಪೂರ್ಣವಾಗಿ ಸರ್ವ ಧರ್ಮಾಣಂ ಪರಿತ್ಯಾಜ್ಯ ಮಾಮೇಕಂ ಸ್ಮರಣಂ ವ್ರಜ ಅಂತ 18ನೇ ಅಧ್ಯಾಯದಲ್ಲಿ ಭಗವಂತ ಹೇಳಿದಾರಲ್ಲ, ಹಾಗೆ ಯಾರು ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗ್ತಾರೆ ಅದು ಭಗವಂತನ ಅಧೀನ ಅವರು ಅಂತ ಇಲ್ಲಿ ಹೇಳ್ತಿದ್ದಾರೆ. ಭಕ್ತ ಯಾವಾಗ ಭಗವಂತನ ಅಧೀನದಲ್ಲಿ ಇರ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ನಂತರ ಸಮುದ್ರದ ಸಮಯದಲ್ಲಿ ಶಿಲ ಪ್ರಭುತರ ಕೆಲವೊಮ್ಮೆ ಹಡಗಿನಲ್ಲಿ ಬಳಿ ಸಾಗರ ಆಗಸವನ್ನ ನೋಡುತ್ತಾ ನಿಲ್ತಿದ್ರಂತೆ, ಅಲ್ಲಿ ನಿಲ್ತಾ ಇದ್ರಂತ. ನಂತರ ಚೈತನ್ಯ ಚರಿತಾಮೃತ ವೃಂದಾವನ ಧಾಮವನ ಕುರಿತು ಪಶ್ಚಿಮಕ್ಕೆ ಹೋಗಿ ಉಪದೇಶ ಬೇಕೆಂದು ಅವರು ಅಲ್ಲೇ ಯೋಚಿಸ್ತಾ ಇದ್ರು ಅವರು. ನಂತರ ಕ್ಯಾಪ್ಟನ್ ಪಂಡಿತ್ ಅವ್ರು ಹೇಳ್ತಾರೆ, ಶ್ರೀಮತಿ ಪಾಂಡ್ಯಾಳನ್ನು ಧೀಮಂತ ಅವರು ಸ್ವಲ್ಪ ತುಂಬಾ ವಿದ್ಯಾವಂತ ಮಹಿಳೆ ಆಗಿರ್ತಾರೆ. ಅವ್ರು ಹೇಳಿದ್ರಂತೆ ಮುಂಚೆನೆ ಅವರಿಗೆ ಪ್ರಭುಪಾದವರು ತುಂಬಾ ಆರೋಗ್ಯದ ವಿಷಮ ಸ್ಥಿತಿ ನೋಡಿದಾಗ ಅವ್ರು ಹೇಳ್ತಿರ್ತಾರಂತೆ, ಈ ಶ್ರೀಕೃಷ್ಣ ಪ್ರಭುವಿನ ಇಚ್ಛೆಯನ್ನ ತೋರಿಸುತ್ತದೆ ಎಂಬುದು ಅವಳ ಅಭಿಪ್ರಾಯವಾಗಿತ್ತು. ಅಂದ್ರೆ ಭಗವಂತನ ಇಚ್ಛೆಯಾಗಿರ್ತದೆ. ಜಲದೂತದ ಪಾಲಿಗೆ ಅಂದ್ರೆ 1965 ಸಾಗರಯಾನ ಅಂದ್ರೆ ಅದು ನೋಡಿ, ಬಂಗಾಳ ಕೊಲ್ಲಿ ಅನ್ನೋದೊಂದು ಅಂಟ್ಲಾಂಟಿಕ್ ಅದು ತುಂಬಾ ತುಂಬಾ ರಭಸದಲ್ಲಿ ಬರ್ತಿರ್ತಂತೆ. ಸಾರಿ, ತುಂಬಾ ರಭಸದಲ್ಲಿ ಬರ್ತಿರೋದು ಆ ದಿನ ಶಾಂತವಾಗಿರ್ತಿತ್ತಂತೆ. ಆ ಶಾಂತವಾಗಿ ಸುಂದರ ವಾತಾವರಣ ಇರ್ತಿತ್ತಂತ ಅಂಟ್ಲಾಂಟಿಕ್ ಯಾನ. ಆ ದಿನ ಅವರು ಹೇಳ್ತಾರಂತೆ, ಪ್ರಭುಪಾದ್ ನೀವು ನಮ್ಮ ಜೊತೆ ಬಂದ್ಬಿಡಿ, ನಿಮ್ಮಂತ ಶುದ್ಧ ಭಕ್ತರಿದ್ರೆ ನೋಡಿ ಅಂತಹ ಅಂಟ್ಲಾಂಟಿಕ್ ಸಾಗರವು ಸ್ವಲ್ಪ ಶಾಂತವಾಗಿ ಅಂದ್ರೆ ಭಕ್ತರಿಗೆ ಅನುಕೂಲವಾದ ರೀತಿಯಲ್ಲಿ ಭಗವಂತ ಅಲ್ಲಿ ಎಲ್ಲವನ್ನ ಸೃಷ್ಟಿ ಮಾಡ್ತಾನೆ ಅಂತ ನೋಡಿ. ಅದು ಅಷ್ಟು ರಭಸದಲ್ಲಿ ಇತ್ತಂತೆ. ಈಗ ಪ್ರಭುಪಾದ್ ಅವರ ಹಡಗಿನಲ್ಲಿ ಬರ್ತಿದ್ದಾರೆ, ಅದು ಶಾಂತವಾಗಿ ಕಾಣ್ತಾ ಇದೆ. ಅದಕ್ಕೆ ಅವರು ಮತ್ತೆ ಅವರ ವೈಫ್ ಪಾಂಡೆ ಮತ್ತು ಅವರ ವೈಫ್ ಅವರು ಹೇಳ್ತಾರಂತೆ, ನೀವು ನಮ್ಮೊಂದಿಗೆ ಬನ್ನಿ ಪ್ರಭುಪಾದ್ ಅಂತ ಅವ್ರು ಕೇಳ್ಕೊಳ್ತಾರಂತೆ. ಮತ್ತೆ ಅವರು ಇನ್ನೊಮ್ಮೆ ಅಂತಹ ಪ್ರಶಾಂತ ಯಾನ ನಮಗೆ ದೊರೆಯಬಹುದು ಅಂತ ಅವರಿಗೆ ಅನಿಸ್ತದಂತೆ. ಇಷ್ಟು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮುನಿರಾಜ್ ಪ್ರಭುಜಿ ಅವರಿಲ್ಲದಿದ್ರೆ ಪಾರ್ವತಮ್ಮ ಮಾತಾಜಿ. ಪಾರ್ವತಮ್ಮ ಓದ್ತೀನಿ ಮಾತಾಜಿ. ಓದಿ. ಶ್ರೀಲ ಪ್ರಭುಪಾದರ ಲೀಲಾಮೃತ. ಶ್ರೀಲ ಪ್ರಭುಪಾದರು ತಮ್ಮ ದಿನಚರಿಯಲ್ಲಿ ಹೀಗೆ ಬರೆದಿದ್ದಾರೆ. ಅಟ್ಲಾಂಟಿಕ್ ತನ್ನ ಎಂದಿನ ರೀತಿಯಂತೆ ಇದ್ದಿದ್ದರೆ ಬಹುಶಃ ನಾನು ಸಾಯುತ್ತಿದ್ದೆ. ಆದರೆ ಸ್ವತಃ ಭಗವಾನ್ ಶ್ರೀಕೃಷ್ಣನೇ ಅಡಗಿನ ಹೊಣೆ ಹೊತ್ತಿದ್ದ. ಸೆಪ್ಟೆಂಬರ್ 13ರಂದು ಬರೆದಿರುವ ದಿನಚರಿಯಲ್ಲಿ ಕೆಳಗಿನ ಮಾತಿದೆ. ಪಯಣದ 32ನೆಯ ದಿನ ಬರೀ ಕಿಚಡಿಯನ್ನು ಬೇಯಿಸಿಕೊಂಡೆ. ಅದು ರುಚಿಯಾಗಿತ್ತು. ಸ್ವಲ್ಪ ತಿಂದೆ. ಇವತ್ತು ನನ್ನ ಒಡನಾಡಿಯಾದ ಭಗವಾನ್ ಕೃಷ್ಣನಿಗೆ ನನ್ನ ಮನಸ್ಸನ್ನು ತೆರೆದಿಟ್ಟೆ. ಈ ಸಂದರ್ಭದಲ್ಲಿ ನಾನು ಬರೆದ ಒಂದು ಬಂಗಾಲಿ ಪದ್ಯ ಹೀಗಿದೆ. ಈ ಪದ್ಯ ಭಗವಾನ್ ಕೃಷ್ಣನನ್ನು ಕುರಿತ ಪ್ರಾರ್ಥನೆ. ತಮ್ಮ ಸದ್ಗುರುವಿನ ಪರವಾಗಿ ಕೈಗೊಂಡ ಧರ್ಮ ಪ್ರಚಾರ ಕಾರ್ಯದಲ್ಲಿ ಅವರಿಗಿದ್ದ ಭಕ್ತಿ ವಿಶ್ವಾಸ ಅದರಲ್ಲಿ ತುಂಬಿ ತುಳುಕಿದೆ. ಪದ್ಯದ ಮೊದಲ ಚರಣ ಹೀಗಿದೆ. ನಾನು ಒತ್ತಿ ಒತ್ತಿ ಹೇಳುತ್ತೇನೆ, ಓ ಸೋದರರೇ, ನೀವು ಶ್ರೀಮತಿ ರಾಧಾರಾಣಿಯನ್ನು ಪ್ರಸನ್ನಗೊಳಿಸಿದಾಗ ಮಾತ್ರವೇ ಪರಮ ಪ್ರಭುವಾದ ಕೃಷ್ಣನಿಂದ ನಿಮ್ಮ ಸೌಭಾಗ್ಯವನ್ನು ಪಡೆಯುವಿರಿ. ಶ್ರೀ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಸಚಿ ಮಾತೆಯ ಸುಪುತ್ರರಾದ ಶ್ರೀ ಗೌರವಾಂಗರಿಗೆ, ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಅತ್ಯಂತ ಪ್ರೀತಿ ಪಾತ್ರರಾದವರು. ಪರಮಪ್ರಭು ಶ್ರೀಕೃಷ್ಣನಿಗೆ ಅವರು ಮಾಡಿದ ಸೇವೆಯು ಅನುಪಮವಾದುದು. ಅವರು ಜಗತ್ತಿನಾದ್ಯಂತ ಹಲವು ಕಡೆಗಳಲ್ಲಿ ಕೃಷ್ಣನಿಗೆ ಗಾಢವಾದ ಭಕ್ತಿಯನ್ನು ತೋರುತ್ತಿರುವ ಶ್ರೇಷ್ಠ ಸಂತ ಸದ್ಗುರು. ಅವರ ಗಾಢ ಆಕಾಂಕ್ಷೆಯಿಂದಾಗಿ ಪಾಶ್ಚಿಮಾತ್ಯ ಜಗತ್ತಿನ ಎಲ್ಲ ದೇಶಗಳಲ್ಲೂ ಗೌರವಾಂಗ ಪ್ರಭುವಿನ ಪವಿತ್ರ ನಾಮ ಹರಡುವುದು. ಭೂಮಿಯ ಮೇಲಿರುವ ಎಲ್ಲ ನಗರ, ಪಟ್ಟಣ, ಹಳ್ಳಿಗಳಲ್ಲಿ, ಎಲ್ಲ ಸಾಗರಗಳು, ಸಮುದ್ರಗಳು, ನದಿಗಳು, ಪ್ರವಾಹಗಳ ಕಡೆಯಿಂದ ಪ್ರತಿಯೊಬ್ಬರು ಕೃಷ್ಣನ ಪವಿತ್ರ ನಾಮವನ್ನು ಸಂಕೀರ್ತಿಸುವರು. ಶ್ರೀ ಚೈತನ್ಯ ಮಹಾಪ್ರಭುವಿನ ಅಪಾರ ಕೃಪೆಯು ಎಲ್ಲ ದಿಕ್ಕುಗಳನ್ನು ಗೆಲ್ಲುತ್ತದೆ. ದಿವ್ಯ ಭಾವೋದ್ರೇಕದ ಪ್ರವಾಹ ಭೂಮಿಯನ್ನು ಆವರಿಸುತ್ತದೆ. ಪಾಪಿಗಳು, ಕ್ಲೇಶಗಳಿಗೆ ಸಿಲುಕಿದ ಜೀವಿಗಳು ಹಾಗೆ ಸಂತುಷ್ಟರಾದಾಗ ವೈಷ್ಣವರ ಆಸೆ ಪೂರೈಸುತ್ತದೆ. ನನ್ನ ಗುರು ಮಹಾರಾಜರು ಈ ಧರ್ಮ ಪ್ರಸಾರ ಕಾರ್ಯವನ್ನು ನೆರವೇರಿಸಲು ನನಗೆ ಆಜ್ಞೆ ಮಾಡಿದ್ದರು ನಿಜ. ಆದರೆ ಅದಕ್ಕೆ ಬೇಕಾದ ಯೋಗ್ಯತೆ, ಸಾಮರ್ಥ್ಯ ನನಗಿಲ್ಲ. ನಾನು ಅತ್ಯಂತ ಪತಿತ ಮತ್ತು ಕ್ಷುದ್ರನಾದ ವ್ಯಕ್ತಿ. ಆದ್ದರಿಂದ ಏ ಸ್ವಾಮಿ, ನಾನು ನಿನ್ನ ಕೃಪೆಗೆ ಯಾಚಿಸುತ್ತಿದ್ದೇನೆ. ನಿನ್ನಿಂದ ಮಾತ್ರವೇ ನಾನು ತಕ್ಕವನು, ಸಮರ್ಥನು ಆದೇನು. ಏಕೆಂದರೆ ನೀನು ಎಲ್ಲರಿಗಿಂತಲೂ ಅತ್ಯಂತ ಧೀಮಂತನೂ ಅನುಭವಿಯೂ ಆಗಿರುವೆಯಷ್ಟೇ. ಪದ್ಯವು ಹೀಗೆ ಕೊನೆಗೊಳ್ಳುತ್ತದೆ. ಈ ಬಂಗಾಲಿ ಪದ್ಯದ ಹರೇ ಕೃಷ್ಣ.
ಹರೇ ಕೃಷ್ಣ ಮಾತಾಜಿ. ಅದೇ ಪೂರ್ಣ ಪದದ ಅನುವಾದಕ್ಕಾಗಿ ಅನುಬಂಧವನ್ನು ನೋಡಿ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ ನೆಕ್ಸ್ಟ್ ಮಾತಾಜಿ. ಪ್ರವೀಣ ನಾರಾಯಣ್. ಪ್ರವೀಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ. ಇಂದು ನನಗೆ ಇಂದು ನನಗೆ ನಿನ್ನ ಸ್ಮರಣೆಯು ತಾನೇ ತಾನಾಗಿ ಉಕ್ಕಿ ಬಂತು. ದೊಡ್ಡ ಆಕಾಂಕ್ಷೆಯಿಂದಾಗಿ ನಿನ್ನನ್ನು ಕರೆಯುತ್ತಿದ್ದೇನೆ. ನಾನು ನಿನ್ನ ನಿತ್ಯದಾಸ, ನಿನ್ನ ಸಂಘವನ್ನು ಅತೀವವಾಗಿ ಬಯಸುತ್ತೇನೆ. ಓ ಪ್ರಭು ಕೃಷ್ಣ, ನಿನ್ನನ್ನು ಬಿಟ್ಟು ನನಗೆ ಯಶಸ್ಸಿನ ಹಾದಿಯೇ ಇಲ್ಲ. ದಿನಾಂಕ, ಹವಾಮಾನ, ತಮ್ಮ ಆರೋಗ್ಯದ ಸ್ಥಿತಿ ಇವುಗಳನ್ನು ಗುರುತಿಸಿದಷ್ಟೇ ನೇರವಾದ ರೀತಿಯಲ್ಲಿ ತಮ್ಮ ಜೊತೆಗಾರ ಪ್ರಭು ಕೃಷ್ಣನ ಮೇಲೆ ತಮ್ಮ ಅಸಹಾಯಕ ಅವಲಂಬನೆಯನ್ನು, ಕೃಷ್ಣನ ಅಗಲಿಕೆಯ ಭಾವಾವೇಗದಲ್ಲಿ ತಾವು ಸಂಪೂರ್ಣ ಮಗ್ನರಾದುದನ್ನು ಶ್ರೀಲ ಪ್ರಭುಪಾದರು ದಿನಚರಿಯಲ್ಲಿ ವರ್ಣಿಸಿದ್ದಾರೆ. ಇಲ್ಲಿ ಅವರು ಗುರು ಶಿಷ್ಯರ ನಡುವಿನ ಸಂಬಂಧವನ್ನು ಬಣ್ಣಿಸಿ ತಮ್ಮ ಗುರು ಶ್ರೀಮದ್ ಭಕ್ತಿ ಸಿದ್ಧಾಂತ ಸರಸ್ವತಿಯವರನ್ನು ಪ್ರಶಂಸಿಸಿದ್ದಾರೆ. ಅವರ ಅದಮ್ಯವಾದ ಬಯಕೆಯಿಂದಾಗಿ ಪ್ರಭು ಗೌರಾಂಗದ ಪವಿತ್ರ ನಾಮವು ಪಾಶ್ಚಾತ್ಯ ಜಗತ್ತಿನ ಎಲ್ಲಾ ದೇಶಗಳ ಉದ್ದಕ್ಕೂ ಪಸರಿಸುವುದು. ಗೌರ ವಿಶ್ವ ವಿಶಾಲ ಕೃಷ್ಣ ಪ್ರಜ್ಞೆಯ ಧರ್ಮ ಪ್ರಸಾರ ಕಾರ್ಯವನ್ನು ಅವರು ಧರ್ಮ ಪ್ರಸಾರ ಕಾರ್ಯವನ್ನು ನೆರವೇರಿಸಬೇಕೆಂದು ಗುರು ತಮಗೆ ಆಜ್ಞೆ ಮಾಡಿದ್ದಾರೆಂದು ಅವರು ನೇರವಾಗಿ ಹೇಳಿದ್ದಾರೆ. ತಾನು ಅದಕ್ಕೆ ತಕ್ಕವನಲ್ಲವೆಂದು ಭಾವಿಸಿ ಶಕ್ತಿ ಪ್ರಾಪ್ತಿಗಾಗಿ ಪ್ರಭು ಕೃಷ್ಣನನ್ನು ಪ್ರಾರ್ಥಿಸಿದ್ದಾರೆ. ಕೊನೆಯ ಪದ್ಯಗಳು ಪ್ರಭು ಕೃಷ್ಣನೊಂದಿಗೆ ಶ್ರೀಲ ಪ್ರಭುಪಾದರಿಗೆ ಇರುವ ನೇರ ಸಂಬಂಧದ ಅನಿರೀಕ್ಷಿತ ಅಂತರಂಗದ ನೋಟವನ್ನು ನೀಡುತ್ತವೆ. ಪ್ರಭುಪಾದರು ಕೃಷ್ಣನನ್ನು ಪ್ರಿಯ ಮಿತ್ರನೆಂದು ಕರೆದು ಮತ್ತೆ ವ್ರಜ ಭೂಮಿಯಲ್ಲಿ ಸಂಚರಿಸುವ ಸಂತಸಕ್ಕಾಗಿ ತವಕಪಟ್ಟಿದ್ದಾರೆ. ಭಗವಂತನಿಗೆ ಸೇವೆ ಸಲ್ಲಿಸುವ ಮಹಾದಾಸೆಯಿಂದಾಗಿ ಕೃಷ್ಣನ ಈ ಸ್ಮರಣೆ ಉಕ್ಕಿ ಬಂದಿತು ಎಂದು ಅವರು ಬರೆದಿದ್ದಾರೆ. ಬಾಹ್ಯ ಪ್ರಪಂಚದಲ್ಲಿ ಶ್ರೀಲ ಪ್ರಭುಪಾದರು ತುಂಬಾ ಆತಂಕಗಳನ್ನು ಅನುಭವಿಸುತ್ತಿದ್ದರು. 1 ತಿಂಗಳ ಕಾಲ ಅವರು ಹಡಗಿನಲ್ಲಿ ಇರಬೇಕಾಯಿತು. ಹೃದಯಘಾತದಿಂದಲೂ ನಿರಂತರವಾದ ಕಡಲ ಕಾಯಿಲೆಯಿಂದಲೂ ಅವರು ಬಳಲಿದರು. ಅಲ್ಲದೆ ಈ ಸಂಕಟಗಳಿಂದ ಪಾರಾಗಿ ಗುಣಮುಖರಾಗುವ ಹೊತ್ತಿಗೆ ಅವರು ಅಮೆರಿಕೆಯಲ್ಲಿ ಇಳಿಯಲಿದ್ದರು. ಅಲ್ಲಿ ಮತ್ತೆ ಅನೇಕ ಕಷ್ಟಗಳನ್ನು ಎದುರಿಸಬೇಕಾಗಿತ್ತು. ಆದರೆ ಅವರು ತಮ್ಮ ಸದ್ಗುರುವಿನ ಬಯಕೆಯನ್ನು ಸ್ಮರಿಸಿಕೊಂಡರು. ಚೈತನ್ಯ ಚರಿತಾಮೃತದ ವಾಚನದಿಂದ ಶಕ್ತಿಯನ್ನು ಪಡೆದರು. ಭಗವಾನ್ ಕೃಷ್ಣನ ಪ್ರಾರ್ಥನೆಯಲ್ಲಿ ಮನಸ್ಸನ್ನು ತೆರೆದಿಟ್ಟರು. ಹೀಗೆ ಪ್ರಭುಪಾದರು ಆತ್ಮವಿಶ್ವಾಸ ಭರಿತರಾಗಿ ಉಳಿದರು. ಕಲ್ಕತ್ತೆಯಿಂದ 35 ದಿನಗಳ ಪ್ರಯಾಣದ ನಂತರ 1965 ಸೆಪ್ಟೆಂಬರ್ 17ರಂದು ಬೆಳಗಿನ ಜಾವ 5:30ಕ್ಕೆ ಜಲದೂತ ಬೋಸ್ಟನ್ನಿನ ಕಾಮನ್ವೆಲ್ತ್ ಬಂದರನ್ನು ಮುಟ್ಟಿತು. ನ್ಯೂಯಾರ್ಕ್ ನಗರಕ್ಕೆ ಹೊರಡುವ ಮುನ್ನ ಹಡಗು ಬೋಸ್ಟನ್ನಲ್ಲಿ ಸ್ವಲ್ಪ ಕಾಲ ನಿಲ್ಲಬೇಕಾಗಿತ್ತು. ಶ್ರೀಲ ಪ್ರಭುಪಾದರು ಅಮೆರಿಕೆಯಲ್ಲಿ ಮೊದಲಿಗೆ ನೋಡಿದ್ದೆಂದರೆ ಬಂದರಿನ ಎದುರಿನಲ್ಲಿದ್ದ ಮಳಿಗೆಯ ಮೇಲೆ ಬರೆದ A&P ಎಂಬ ಅಕ್ಷರಗಳು. ಜಲಾಭಿಮುಖವಾದ ಬೂದು ಬಣ್ಣದ ಬೆಳಕು ಬಂದರಿನಲ್ಲಿ ನಿಂತ ಹಡಗುಗಳನ್ನು, ನಳ್ಳಿಗಳ ಜೋಡಣೆಗಳನ್ನು, ತಿಳಿಕಂದು ಬಣ್ಣದ ಕಟ್ಟಡಗಳನ್ನು, ದೂರದಲ್ಲಿ ಉದಯಿಸುವ ಬೋಸ್ಟನ್ನ ಅಗಸ ರೇಖೆಯನ್ನು ಬೆಳಗಿತ್ತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ. ಮಾತಾಜಿ. ಮುನಿರಾಜ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರಭುಪಾದರು ಬೋಸ್ಟನ್ನಿನಲ್ಲಿ ಅಮೆರಿಕದ ವಲಸೆ ಹರೇ ಮತ್ತು ಕೃಷ್ಣ ಮಾತಾಜಿ. ಸುಂಕದ ಧನ್ಯವಾದಗಳು ಕಚೇರಿಯ ಪ್ರಭುಪಾದರು ಧನ್ಯವಾದಗಳು ಬೋಸ್ಟನ್ನಿನಲ್ಲಿ ಮಾತಾಜಿ. ಓದಿ ಪ್ರಭುಜಿ. ಪ್ರಭುಪಾದರು ಬೋಸ್ಟನ್ನಿನಲ್ಲಿ ಅಮೆರಿಕದ ವಲಸೆ ಮತ್ತು ಸುಂಕದ ಕಚೇರಿಯ ಪರಿಶೀಲನೆಗೊಳಗಾಗಿ ಹೋಗಬೇಕಾಗಿತ್ತು. ವೀಸಾದಲ್ಲಿ ಅವರು 3 ತಿಂಗಳ ಕಾಲ ಅಲ್ಲಿರುವ ಒಪ್ಪಿಗೆ ನೀಡಲಾಗಿತ್ತು. ಅವರು ಮತ್ತೆ ಅಲ್ಲಿಂದ ಹಿಂತಿರುಗಬೇಕಾದ ದಿನವನ್ನು ಸೂಚಿಸಲು ಅಧಿಕಾರಿಯೊಬ್ಬ ವೀಸಾ ಪತ್ರದಲ್ಲಿ ಮುದ್ರೆಯನ್ನು ಒತ್ತಿದ. ಕ್ಯಾಪ್ಟನ್ ಪಾಂಡಿಯು ಬೋಸ್ಟನ್ನಿನಲ್ಲಿ ಸುತ್ತಾಡಿ ಬರಲು ಪ್ರಭುಪಾದರನ್ನು ಆಹ್ವಾನಿಸಿದ. ಅಲ್ಲಿ ಅವನಿಗೆ ಕೆಲವು ಪದಾರ್ಥಗಳನ್ನು ಕೊಳ್ಳುವ ಬಯಕೆ. ಇಬ್ಬರು ಕಾಲು ಸೇತುವೆಯ ಮೂಲಕ ನಡೆದು ವಾಣಿಜ್ಯ ದಟ್ಟಣೆಯುಳ್ಳ ಪ್ರದೇಶವನ್ನು ಹೊಕ್ಕರು. ಅಲ್ಲಿ ಹಳೆಯ ಚರ್ಚುಗಳು, ಮಳಿಗೆಗಳು, ಕಾರ್ಯಾಲಯದ ಕಟ್ಟಡಗಳು, ಬಾರುಗಳು,
ಪುಸ್ತಕಾಲಯಗಳು, ರಾತ್ರಿಕೂಟದ ಭವನ ಮತ್ತು ಉಪಾಹಾರ ಮಂದಿರಗಳು ಇದ್ದವು. ಪ್ರಭುಪಾದರು ನಗರವನ್ನು ಸ್ಥೂಲವಾಗಿ ಗಮನಿಸಿದರು. ಬೋಸ್ಟನ್ನಿನ ಅವರು ಅಲ್ಪಾವಧಿಯ ವಾಸ್ತವ್ಯದಲ್ಲಿ ಅತ್ಯಂತ ಮಹತ್ವವಾದುದೆಂದರೆ 2 ಸಂಗತಿಗಳು. ಅಮೆರಿಕೆಯಲ್ಲಿ ಈಗ ಅವರು ಹೆಜ್ಜೆಯನ್ನು ಊರಿದ್ದು ಒಂದು ಕಾಮನ್ವೆಲ್ತ್ ಬಂದರಿನಲ್ಲಿ ಅವರು ಬಂಗಾಳಿ ಭಾಷೆಯಲ್ಲಿ ಮತ್ತೊಂದು ಪದ್ಯವನ್ನು ಬರೆದದ್ದು. ಇನ್ನೊಂದು, ಆ ಪದ್ಯ ಶೀರ್ಷಿಕೆ ಮಾಖೇನ ಭಗವತ ಧರ್ಮ, ಅಮೆರಿಕೆಯಲ್ಲಿ ಕೃಷ್ಣ ಪ್ರಜ್ಞೆಯ ಬೋಧನೆ. ಅವರು ಆ ದಿನ ಅಡಿಗಿನ ಮೇಲ್ಭಾಗದಲ್ಲಿ ಬರೆದ ಪದ್ಯದಲ್ಲಿ ಕೆಲವು ಹೀಗಿವೆ: ನನ್ನ ಪ್ರಿಯ ಕೃಷ್ಣ ಪ್ರಭು, ಈ ನಿಷ್ಪ್ರಯೋಜಕ ಜೀವದ ಮೇಲೆ ನೀನು ತುಂಬಾ ದಯೆ ತೋರಿರುವೆ. ಏಕೆ ನೀನು ನನ್ನನ್ನು ಇಲ್ಲಿಗೆ ಕರೆತಂದು ಎಂಬುದು ನನಗೆ ಗೊತ್ತಿಲ್ಲ. ಇಲ್ಲಿ ನಿನ್ನಿಷ್ಟ, ನೀನು ನನ್ನನ್ನು ಹೇಗೆ ಬೇಕಾದರೂ ನಡೆಸಿಕೊಳ್ಳಬಹುದು. ಇಷ್ಟಾದರೂ ಇಲ್ಲಿ ನಿನಗೆ ಏನೋ ಕೆಲಸವಿದೆ ಎಂದು ನಾನು ಊಹಿಸುತ್ತೇನೆ. ಇಲ್ಲವಾದರೆ ನೀನು ನನ್ನನ್ನು ಈ ಭಯಂಕರ ಪ್ರದೇಶಕ್ಕೆ ಏಕೆ ಕರೆತರುತ್ತಿದ್ದೆ? ಇಲ್ಲಿ ಹೆಚ್ಚಿನ ಜನರು ತಮೋಗುಣ, ರಜೋಗುಣಗಳಿಂದ ತುಂಬಿದ್ದಾರೆ. ಲೌಕಿಕ ಬದುಕಿನಲ್ಲಿ ಮಗ್ನರಾಗಿದ್ದಾರೆ. ತಾವು ತುಂಬಾ ಸುಖಿಗಳು, ಸಂತುಷ್ಟರು ಎಂದು ಅವರ ಭಾವನೆ. ಆದ್ದರಿಂದ ಅವರಿಗೆ ವಾಸುದೇವ ಕೃಷ್ಣನ ದಿವ್ಯ ಸಂದೇಶದಲ್ಲಿ ರುಚಿ ಇಲ್ಲ. ಇದನ್ನು ಅವರು ಹೇಗೆ ಅರಿತುಕೊಳ್ಳುತ್ತಾರೋ ನನಗೆ ಗೊತ್ತಿಲ್ಲ. ಆದರೆ ನಿನ್ನ ಅವ್ಯಾಜ ಕೃಪೆ ಎಲ್ಲವನ್ನೂ ಸಾಧ್ಯವಾಗಿಸುತ್ತದೆ ಎಂದು ನನಗೆ ಗೊತ್ತು. ಏಕೆಂದರೆ ನೀನು ಯೋಗೇಶ್ವರ. ಭಕ್ತಿ ಸೇವೆಯ ಮಾಧುರ್ಯವನ್ನು ಅವರು ಹೇಗೆ ಅರಿತಾರು? ಓ ಸ್ವಾಮಿ, ನಾನು ಕೇವಲ ನಿನ್ನ ಕೃಪೆಗಾಗಿ ಪ್ರಾರ್ಥಿಸುತ್ತಿದ್ದೇನೆ. ಆ ಕೃಪೆಯಿಂದಲೇ ನಾನು ನಿನ್ನ ಸಂದೇಶವನ್ನು ಅವರಿಗೆ ಮನದಟ್ಟು ಮಾಡಿಕೊಳ್ಳಲು ಸಮರ್ಥನಾದೇನು. ನಿನ್ನ ಇಚ್ಛೆಯಿಂದಲೇ ಎಲ್ಲಾ ಜೀವಿಗಳು ಮಾಯಾಶಕ್ತಿಯ ನಿಗ್ರಹಕ್ಕೆ ಒಳಗಾಗಿದ್ದಾರೆ. ಆದ್ದರಿಂದ ನೀನು ಬಯಸಿದರೆ ಅವರು ಆ ಮಾಯೆಯ ಹಿಡಿತದಿಂದ ಬಿಡುಗಡೆಯನ್ನು ಪಡೆಯುವರು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ರತ್ನಮ್ಮ ಮಾತಾಜಿ ಓದಿ. ಅವರು ರೆಡಿ ಇಲ್ಲದಿದ್ರೆ ರೇಖಾ ಮಾತಾಜಿ ಮಾಡ್ತೀನಿ. ಓದಿ 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 ಓದಿ. ನೀನು ಅವರನ್ನು ವಿಮೋಚನೆಗೊಳಿಸುವೆ ಎಂದು ನಾನು ಆಶಿಸುತ್ತೇನೆ. ಅವರು ವಿಮೋಚನೆ ನೀನು ಅಪೇಕ್ಷಿಸಿಯಾಗಿದ್ದರೆ ಮಾತ್ರವೇ ಅವರು ನಿನ್ನ ಸಂದೇಶವನ್ನು ಅರಿಯಬಲ್ಲರು. ಕೃಷ್ಣ ಪ್ರಜ್ಞೆಯ ಈ ಸಂದೇಶವನ್ನು ಅವರು ಅರಿಯುವಂತೆ ಮಾಡುವುದು ಹೇಗೆ? ನಾನು ತುಂಬಾ ದುರ್ಭಾಗ್ಯಶಾಲಿ, ಅನರ್ಹ, ಅತ್ಯಂತ ಪತಿತ. ಅದಕ್ಕಾಗಿ ನಾನು ನಿನ್ನ ಅನುಗ್ರಹವನ್ನು ಆರ್ಥಿಸುತ್ತೇನೆ. ನಾನು ಸ್ವಶಕ್ತಿಯಿಂದ ಆ ಕೆಲಸವನ್ನು ಮಾಡಲು ಸಮರ್ಥನಲ್ಲ. ನಿನ್ನ ಅನುಗ್ರಹದಿಂದಲೇ ನಾನು ಅದನ್ನೆಲ್ಲ ಅವರಿಗೆ ಮನದಟ್ಟು ಮಾಡಬೇಕಾಗಿದೆ. ಓ ಸ್ವಾಮಿ, ಹೇಗೋ ಏನೋ ನೀನು ನಿನ್ನ ಬಗ್ಗೆ ಮಾತನಾಡಲು ನನಗೆ ಇಲ್ಲಿಗೆ ಕರೆತಂದಿರುವೆ. ಎಲ್ಲ ನಿನ್ನಿಚ್ಛೆ. ಈಗ ನನ್ನ ಯಶಸ್ಸು ಅಥವಾ ಸೋಲು ನಿನಗೆ ಬಿಟ್ಟಿದ್ದು. ಸಕಲ ಜಗದ್ಗುರುವೇ, ನಿನ್ನ ಸಂದೇಶವನ್ನು ನಾನು ಕೇವಲ ಪುನರಾವರ್ತಿಸಬಲ್ಲೆ ಅಷ್ಟೇ. ಹಾಗಾಗಿ ನೀನು ಬಯಸದಿದ್ದರೆ ಅವರಿಗೆ ಅರಿವನ್ನು ನೀಡಲು ಬೇಕಾದ ಮಾತಿನ ಶಕ್ತಿಯನ್ನು ನೀನು ನನಗೆ ಕೊಡಬಲ್ಲೆ. ನಿನ್ನ ನಿರ್ವ್ಯಾಜ ಕರುಣೆಯಿಂದ ಮಾತ್ರವೇ ನನ್ನ ಮಾತುಗಳು ಶುದ್ಧವಾಗುತ್ತವೆ. ಈ ದಿವ್ಯ ಸಂದೇಶವು ಅವರ ಹೃದಯವನ್ನು ಹೊಕ್ಕಾಗ ಅವರು ನಿಜಕ್ಕೂ ಸಂತಸವನ್ನು ಅನುಭವಿಸುತ್ತಾರೆ. ತನ್ಮೂಲಕ ಬದುಕಿನ ಅಸಂತುಷ್ಟ ಸ್ಥಿತಿಯಿಂದ ವಿಮೋಚಿತರಾಗುತ್ತಾರೆ ಎನ್ನುವ ಭರವಸೆ ನನಗಿದೆ. ಓ ಸ್ವಾಮಿ, ನಾನು ಕೇವಲ ನಿನ್ನ ಕೈಗೊಂಬೆ. ನೀನು ನನ್ನನ್ನು ಇಲ್ಲಿಗೆ ಕುಣಿಲಿಕ್ಕಾಗಿಯೇ ಕರೆತಂದಿದ್ದರೆ ಕುಣಿಸು. ಓ ಪ್ರಭು, ನಿನ್ನಿಷ್ಟದಂತೆ ನನ್ನನ್ನು ಕುಣಿಸು. ನನಗೆ ಭಕ್ತಿ ಇಲ್ಲ, ಯಾವ ಜ್ಞಾನವೂ ಇಲ್ಲ. ಆದ್ರೆ ಕೃಷ್ಣನ ಪವಿತ್ರ ನಾಮದಲ್ಲಿ ಬಲವಾದ ವಿಶ್ವಾಸವಿದೆ. ನನಗೆ ಭಕ್ತಿ ವೇದಾಂತನೆಂದು ಹೆಸರಿಡಲಾಗಿದೆ. ಈಗ ನೀನು ಬಯಸಿದರೆ ಭಕ್ತಿ ವೇದಾಂತದ ನಿಜಾರ್ಥವನ್ನು ನನ್ನೊಳಗೆ ಪೂರೈಸಬಹುದು. ಸಹಿ. ಅತ್ಯಂತ ದುರಾದೃಷ್ಟವಂತ, ಅನಾಮಿಕ, ಯಾಚಕ, ಎಸಿ ಭಕ್ತಿ ವೇದಾಂತ ಸ್ವಾಮಿ, ಜಲದೂತ, ಅಡಗಿನ ಮೇಲ್ಭಾಗ, ಕಾಮನ್ವೆಲ್ತ್ ಬಂದರು, ಪೋಸ್ಟಲ್ ಮೆಸಚೂಸೆಟ್ಸ್ USA, ದಿನಾಂಕ 18 ಸೆಪ್ಟೆಂಬರ್ 1965. ಪ್ರಭುಪಾದರು ಈಗ ಅಮೆರಿಕದಲ್ಲಿದ್ದರು. ಅಮೆರಿಕದ ಪ್ರಮುಖ ನಗರದಲ್ಲಿ ಇದ್ದರು. ಅಲ್ಲಿ ಕೋಟಿ ಧನ ಸಂಪತ್ತು, ಲಕ್ಷ ಜನ. ನಗರವು ಹೇಗಿದೆಯೋ ಹಾಗೇ ಇರುವ ದೃಢ ಸಂಕಲ್ಪ ಮಾಡಿತು. ಅವರು ಬೋಸ್ಟನ್ ಅನ್ನು ಕಂಡಿದ್ದು ಶುದ್ಧ ಕೃಷ್ಣ ಭಕ್ತನೊಬ್ಬನ ದೃಷ್ಟಿಯಿಂದ. ಸುಖದ ಭ್ರಾಂತಿಗೆ ತನ್ನನ್ನು ತೆತ್ತುಕೊಂಡು ನರಕ ಸದೃಶ ನಗರ. ಹರೇ ಕೃಷ್ಣ ಮಾತಾಜಿ.
ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ರೇಖಾ ಹರೇ ಮಾತಾಜಿ, ಕೃಷ್ಣ. ಹರೇ ಹರೇ ಕೃಷ್ಣ, ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ, ಓದಿ ಮಾತಾಜಿ. ಹಾ ಮಾತಾಜಿ, ಅದು ಹಾಗೆ ಕಂಟಿನ್ಯೂ ಮಾಡೋದ ಮಾತಾಜಿ? ಹಿಂದಿನ ಲೈನ್ ಬೇಡವಾ? ನರಕ ಸದೃಶ ನಗರ ನಗರ ಜೀವನ ಅವರ ದೃಷ್ಟಿಗೆ ಬಿತ್ತು. ಅವರಿಗೆ ಸಹಾಯ ಮಾಡಲು ತಾನು ದುರ್ಬಲ, ದೀನ, ಅಸಮರ್ಥನೆಂದು ಅವರು ಭಾವಿಸಿದರೂ ನಿಜ. ಆದರೆ ಅವರ ಸಮರ್ಪಣಾ ಭಾವ ಮತ್ತು ಅವರು ಪಡೆದ ತರಬೇತುಗೊಳಿಸುವ ಈ ಜನರಿಗೆ ದಿವ್ಯ ಜ್ಞಾನವನ್ನು, ಕೃಷ್ಣ ಪ್ರಜ್ಞೆಯ ಅನುಗ್ರಹ ನಿಧಿಯನ್ನು ನೀಡುವುದರತ್ತ ಮಿಡಿಯಿತು. ತಾವಾಗಿಯೇ ಅದನ್ನು ಮಾಡಬೇಕೆಂದರೆ ಅವರು ದುರ್ಬಲರೂ, ದೀನರೂ, ಅಸಮರ್ಥರೂ ಆಗಿದ್ದರು. ಅವರು ಕೈಯಲ್ಲಿ ಚಿಕ್ಕಾಸು ಇಲ್ಲದ ಓರ್ವ ಕ್ಷೂದ್ರ ಭಿಕ್ಷುಕ ಅಷ್ಟೇ. ಈಗಾಗಲೇ ಅವರು ಸಾಗರಯಾನದಲ್ಲಿ 2 ಹೃದಯಾಘಾತಗಳಿಂದ ಹೇಗೋ ಪಾರಾಗಿ ಉಳಿದಿದ್ದರು. ಅಮೆರಿಕದ ಜನಕ್ಕಿಂತ ಬೇರೆಯೇ ಆದ ಭಾಷೆಯನ್ನು ಆಡುತ್ತಿದ್ದರು. ವಿಚಿತ್ರವಾದ ಉಡುಗೆಯನ್ನು ಧರಿಸಿದ್ದರು. ಇಷ್ಟಾದರೂ ಅವರು ಮಾಂಸಭಕ್ಷಣ, ವ್ಯಭಿಚಾರ, ಮಾದಕ ವಸ್ತುಗಳ ಸೇವನೆ, ಜೂಜುಗಳನ್ನು ತೊರೆಯುವಂತೆ ಜನರಿಗೆ ತಿಳಿ ಹೇಳಲು, ಕೃಷ್ಣ ಪ್ರಭುವಿನ ಆರಾಧನೆಯನ್ನು ಅವರಿಗೆ ಕಲಿಸಿಕೊಡಲು ಆಗಮಿಸಿದ್ದರು. ಕೃಷ್ಣ ಆ ಜನರಿಗೆ ಒಬ್ಬ ಪೌರಾಣಿಕ ಹಿಂದೂ ದೇವತೆ ಅಷ್ಟೇ. ಹೀಗಿರುವಾಗ ಅವರು ತಮ್ಮ ಕಾರ್ಯವನ್ನು ಯಶಸ್ವಿಯಾಗಿ ನಡೆಸಲು ಹೇಗೆ ತಾನೇ ಸಮರ್ಥರಾದರು? ಅಸಹಾಯಕರಾಗಿ ಅವರು ಭಗವಂತನೊಂದಿಗೆ ನೇರವಾಗಿ ತಮ್ಮ ಅಂತರಂಗವನ್ನು ತೋಡಿಕೊಂಡರು. ನೀನು ಅವರನ್ನು ಉದ್ಧಾರ ಮಾಡಬೇಕೆಂದು ನನ್ನ ಆಸೆ. ನನಗೆ ನಿನ್ನ ಅನುಗ್ರಹ ಬೇಕು. ಅದರ ಬಲದಿಂದ ನಾನು ಎಲ್ಲಾ ವಿಷಯಗಳನ್ನು ಅವರಿಗೆ ಮನದಟ್ಟು ಮಾಡಬಲ್ಲೆ. ಜನಕ್ಕೆ ತಿಳಿ ಹೇಳುವುದಕ್ಕಾಗಿ ಅವರು ಭಗವಂತನ ಪವಿತ್ರ ನಾಮ ಮತ್ತು ಶ್ರೀಮದ್ ಭಾಗವತ ಇವುಗಳ ಶಕ್ತಿಯಲ್ಲಿ ವಿಶ್ವಾಸವನ್ನಿಟ್ಟಿದ್ದರು. ಈ ದಿವ್ಯನಾದ ಅವರ ಹೃದಯದಲ್ಲಿನ ಸುಖದ ಕಾಮನೆಯನ್ನು ನಿರಾಕರಿಸುವುದು, ಕೃಷ್ಣನಲ್ಲಿ ಪ್ರೇಮ ಸೇವೆಯನ್ನು ಜಾಗೃತಗೊಳಿಸುವುದು. ತಮೋಗುಣ ಮತ್ತು ರಜೋಗುಣಗಳ ಶಕ್ತಿ ಆ ನಗರದ ಮೇಲೆ ಪ್ರಭುತ್ವ ಸಾಧಿಸಿದೆ ಎನ್ನುವುದು ಪ್ರಭುಪಾದರಿಗೆ ಬೋಸ್ಟನ್ನಿನ ಬೀದಿಗಳಲ್ಲಿ ಅರಿವಾಗಿತ್ತು. ಆದರೆ ಅವರಿಗೆ ಅಲೌಕಿಕ ಪ್ರಕ್ರಿಯೆಯಲ್ಲಿ ವಿಶ್ವಾಸವಿತ್ತು. ಅವರು ಪರಿಮಿತರು, ಆದರೆ ಭಗವಂತ ಅಪರಿಮಿತ. ಆ ಭಗವಂತನೋ ಸ್ವಯಂ ಕೃಷ್ಣ, ಅವರ ಪ್ರಿಯ ಮಿತ್ರ. ಸೆಪ್ಟೆಂಬರ್ 19ರಂದು ಜಲದೂತ ನ್ಯೂಯಾರ್ಕ್ ಬಂದರಿಗೆ ತೇಲಿ ಸಾಗಿತು. ಬ್ರೂಕ್ಲಿನ್ ಹಡಗು ಕಟ್ಟೆಯ 17ನೆಯ ಓಣಿಯಲ್ಲಿ ನಿಂತಿತು. ಶೀಲ ಪ್ರಭುಪಾದರು ಭಯಾನಕವಾದ ಮ್ಯಾನ್ಹಾಟನ್ ಬಾನಂಚನ್ನು, ಎಂಪೈರ್ ಸ್ಟೇಟ್ ಕಟ್ಟಡವನ್ನು ಮತ್ತು ಹಿಂದೆ ಬಂದ ಲಕ್ಷಾಂತರ ಪ್ರವಾಸಿಗಳಂತೆ ದಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯನ್ನು ಕಂಡರು. ಶೀಲ ಪ್ರಭುಪಾದರು ಅಪ್ಪಟ ವೃಂದಾವನ ವಾಸಿಯ ವೇಷದಲ್ಲಿದ್ದರು. ಹತ್ತಿಯ ಸಾದಾ ಪಂಚೆ, ಕೊರಳಲ್ಲಿ ಕಂಠಿಮಾಲೆ, ಕೈಯಲ್ಲಿ ಜಪಮಾಲೆ, ಮೈಮೇಲೆ ಹಳೆಯ ಚಾದರವನ್ನೋ ಶಾಲನ್ನೋ ಹೊದ್ದುಕೊಂಡಿದ್ದರು. ಅವರದು ಬಂಗಾರದ ಮೈಬಣ್ಣ. ತಲೆ ಬೋಳಿಸಿ ಜುಟ್ಟು ಬಿಟ್ಟಿದ್ದರು. ಹಣೆಯ ಮೇಲೆ ತುಸು ಬಿಳಿಯ ವೈಷ್ಣವ ತಿಲಕವನ್ನು ಇಟ್ಟಿದ್ದರು. ಭಾರತದ ಸಾಧುಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಪ್ರಿಯಾಂಕಾ ಮಂಜುನಾಥ್. ಹರೇ ಕೃಷ್ಣ. ಇಲ್ಲವಾ? ಓಕೆ, ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ನೀವು ಮಾತಾಜಿ ಓದಕ್ ಬರಲ್ಲ ನಮ್ಗೆ. ಇಲ್ಲವಾ? ಓಕೆ ಓಕೆ. ಹರೇ ಕೃಷ್ಣ ಮಾತಾಜಿ. ಓದಿ. ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ನಾನು ಓದ್ಲಾ? ಓದಿ ಓದಿ. ಜ್ಯೋತಿ ಅಲ್ಲ? ಹಾ ಜ್ಯೋತಿ, ಓಕೆ. ಶ್ರೀಲ ಪ್ರಭುಪಾದರು ಅಪ್ಪಟ ವೃಂದಾವನವಾಸಿಯ ವೇಷದಲ್ಲಿದ್ದರು. ಹತ್ತಿಯ ವಾಯ್ಸ್ ಕೇಳುದಿಲ್ಲ ಮಾತಾಜಿ, ಸ್ವಲ್ಪ ಗಟ್ಟಿ ಓದಿ. ಒಂದ್ ನಿಮಿಷ ಮಾತಾಜಿ. ಇದು ಭಾರತದ ಸಾಧುಗಳಿಗೆ. ಹಾ, ಈಗ ಇಲ್ಲಿ ಮಾತಾಜಿ. ಭಾರತದ ಸಾಧುಗಳಿಗೆ ಅಲ್ಲಿಂದ ಓದ್ಬೇಕು. ಭಾರತದ ಸಾಧುಗಳಿಗೆ ತೀರ ಸಾಮಾನ್ಯವಾದ ಹೂವು ಮತ್ತೆ ಸ್ವಲ್ಪ ದೊಡ್ಡದ್ ಮಾಡಿ ಮಾತಾಜಿ.
ಮಾತಾಜಿ ನನ್ಗೆ ಮಾತ್ರ ಕೇಳುದಿಲ್ಲವಾ ನಿಮ್ಗೆಲ್ಲರಿಗೆ ಕೇಳ್ತದಾ? ನಮ್ಗೆಲ್ಲ ಕೇಳಲ್ಲ ಮಾತಾಜಿ, ಕೇಳಲ್ಲ. ಇಲ್ಲ ಮಾತಾಜಿ, ನೋಡಿ ನಮ್ಗೆ ಸ್ವಲ್ಪ ಕೇಳಿಸ್ತಾ ಇಲ್ಲ, ಕಡಿಮೆ ಕೇಳಿಸ್ತಿದೆ. ಹೌದು, ಸ್ವಲ್ಪ ವಾಯ್ಸ್ ಜೋರ್ ಮಾಡಿ ಮಾತಾಜಿ, ಕೇಳುದಿಲ್ಲ. ಮಾತಾಜಿ ಕೇಳಿಸ್ತಿದ್ಯಾ ಈಗ? ಇಲ್ಲ. ಇಲ್ಲ. ಬೇರೆಯವ್ರಿಗೆ ಹೇಳಿ ಮಾತಾಜಿ. ಓಕೆ ಮಾತಾಜಿ ನಾನು ಓದ್ಲಾ ಮಾತಾಜಿ? ಹರೇ ಕೃಷ್ಣ. ಬೇಡ ಮಾತಾಜಿ, ಬೇರೆಯವರಿಗೆ ಚಾನ್ಸ್ ಕೊಡುವ. ರಾಜೇಶ್ವರಿ ಮಾತಾಜಿ ಓದ್ಲಿಲ್ಲ ಅಲ್ಲ, ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಓದಿ. ಓದ್ತೀನಿ. ಶೀಲಾ ಪ್ರಭುಪಾದರು ಅಪ್ಪಟ್ಟ ವೃಂದಾವನ ವಾಸಿಯು ಓದಿ ಮಾತಾಜಿ. ಇಲ್ಲಿ ನೋಡಿ ಕರ್ಸರ್ ಇಟ್ಟಿದ್ದೇನೆ. ಭಾರತದ ಸಾಧುಗಳಿಗೆ. ಭಾರತ ಸಾಧುಗಳಿಗೆ ತೀರ ಸಾಮಾನ್ಯವಾದ ಚೂಪು ತುದಿಯ ಬಿಳಿ ರಬ್ಬರಿನ ಚಪ್ಪಲಿಯನ್ನು ಮೆಟ್ಟಿದರು. ಇಂತಹ ವೈಷ್ಣವನ್ನು ನ್ಯೂಯಾರ್ಕಿನಲ್ಲಿ ಯಾರಾದರೂ ಎಂದಾದರೂ ಕಂಡಿದ್ದಾರೆ ಅಥವಾ ಕಲ್ಪಿಸಿಕೊಂಡಿದ್ದಾರೆ. ಪ್ರಾಯಶಃ ತನ್ನ ವೇಷದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳದೆ ನ್ಯೂಯಾರ್ಕಿಗೆ ಬಂದಿಳಿದ ಮೊದಲು ವೈಷ್ಣವ ಸನ್ಯಾಸಿ ಅವರ ಇಷ್ಟಾದ ನ್ಯೂಯಾರ್ಕಿಗರು ಇಂತಹ ಯಾವುದೇ ವಿಚಿತ್ರ ಪ್ರವಾಸಿಗರ ಬಗ್ಗೆ ಹೆಚ್ಚಿನ ಗಮನ ಕೊಡದಿರುವುದರಲ್ಲಿ ಪ್ರವೀಣರು. ಶೀಲಾ ಪ್ರಭುಪಾದರು ಸ್ವತಂತ್ರವಾಗಿ ಅಲ್ಲಿಗೆ ಬಂದಿದ್ದವರು ಪೆನ್ಸಿಲ್ವೇನಿಯಾದ ಎಲ್ಲೋ ಶ್ರೀ ಅಗರ್ವಾಲ್ ಎಂಬ ಒಬ್ಬ ಪ್ರಯೋಜಕನಿದ್ದ. ಇಲ್ಲಿ ಯಾರಾದರೊಬ್ಬರು ಅವನ ಭೇಟಿ ಮಾಡುವ ಖಾತ್ರಿ ಇತ್ತು. ಹಡಗಿನಿಂದ ಬಂದರೂ ಕಟ್ಟಿಗೆ ನಡೆದು ಹೋಗುವಾಗ ಏನು ಮಾಡಬೇಕೆಂಬ ಬಗ್ಗೆ ಅವರಿಗೆ ಏನು ತಿಳಿದಿರದಿದ್ದರೂ ಅವರು ಹಡಗುಕಟ್ಟೆಯ ರೀತಿ ರಿವಾಜುಗಳನ್ನು ಪೂರೈಸಿ ಸಾಗಿದರು. ಎಡಕ್ಕೆ ತಿರುಗಬೇಕು ಅಥವಾ ಬಲಕ್ಕೆ ಎಂಬುದು ನನಗೆ ತಿಳಿದಿರಲಿಲ್ಲ ಎಂದುಕೊಂಡರು. ಪ್ರವಾಸಿ ಸಹಾಯಕ ಪ್ರತಿನಿಧಿಯೊಬ್ಬ ಅವರು ಭೇಟಿಯಾದ. ಆತನನ್ನು ಪೆನ್ಸಿಲ್ವೇನಿಯಾದಲ್ಲಿದ್ದ ಅಗರ್ವಾಲ್ ಕಳುಹಿಸಿದ್ದ. ಆತ ಇವರನ್ನು ಮ್ಯಾನ್ಹಟನ್ ನಲ್ಲಿರುವ ಸಿಂಧಿಯಾ ಟಿಕೆಟ್ ಕಚೇರಿಗೆ ಕರೆದೊಯ್ಯುವುದಾಗಿ ಹೇಳಿದ. ಭಾರತಕ್ಕೆ ವಾಪಸ್ ಪ್ರಯಾಣಿಸಲು ಅಲ್ಲಿ ಜಾಗ ಕಾದಿರಿಸಬೇಕಾಗಿತ್ತು. ಹರೇ ಕೃಷ್ಣ ಮಾತಾಜಿ. ಓದಿ. ಸಿಂಧಿಯಾ ಕಾರ್ಯಾಲಯದಲ್ಲಿ ಶ್ರೀಲಾ ಪ್ರಭುಪಾದರು ಟಿಕೆಟ್ ದಾಳಿಯಲ್ಲಿ ದಲ್ಲಾಳಿ ಜೋಸೆಫ್ ಪೊರೋಸ್ಟರ್ನೊಂದಿಗೆ ಆತನು ಈ ವಿಭಿನ್ನ ಪ್ರವಾಸ ವೈಷ್ಣವ ರೂಪ ಅತ್ಯಂತ ಕಡಿಮೆ ಸಾಮಾನ ಸರಂಜಾಮು ಎದ್ದು ಕಾಣುವ ಬಡತನದಿಂದ ಪ್ರಭಾವಿತನಾದ. ಪ್ರಭುಪಾದರು ಆತನನ್ನು ಗೌರವಿಸಿದರು. ಸಿಂಧಿಯಾದ ಹೆಚ್ಚಿನ ಪ್ರವಾಸಿಗಳನ್ನು ವ್ಯಾಪಾರೋದ್ಯಮಿಗಳು ಇಲ್ಲವ ಸಂಕುಟುಂಬಿಗಳು. ಹಾಗಾಗಿ ಮಿಸ್ಟರ್ ಪೋರ್ಸ್ಟರ್ ಭಾರತ ಸಾಂಪ್ರದಾಯಿಕ ವೈಷ್ಣವನ್ನು ಕೊಂಡಿರಲಿಲ್ಲ. ಮಾತಾಜಿ ಆಕ್ಚುಲಿ ನಾನು 1 ವರ್ಷ 2 ವರ್ಷ ಮಾತಾಜಿ ಕನ್ನಡ ಓದಿದ್ದು. ಆಯ್ತಾಯ್ತು, ಓದಿ ಮಾತಾಜಿ, ಎಷ್ಟು ಬರ್ತದೆ ನಾವು. ಶೀಲಾ ಪ್ರಭುಪಾದರು ಹಿತವಾದ ಸಭ್ಯ ಮನುಷ್ಯನೆಂಬುದನ್ನು ಆತ ಕಂಡುಕೊಂಡ. ಜಾಲದೂತ ಹಡಗಿನಲ್ಲಿ ಅವರಿಗೆ ದೊರಕಿದ ಉತ್ತಮ ಸ್ಥಳ ಮತ್ತು ಉಪಚಾರ ಅವರು ಮಾತನಾಡಿದರು. ಭಾರತಕ್ಕೆ ಮರಳಿ ಹೋಗುವ ಹಡಗಿನಲ್ಲಿ ಜಾಗ ಕಾದಿರಿಸುವಂತೆ ಪ್ರಭುಪಾದರು ಮಿಸ್ಟರ್ ಪೋರ್ಸ್ಟರ್ನನ್ನು ಕೇಳಿಕೊಂಡರು. ಸುಮಾರು 2 ತಿಂಗಳ ಹೊರಡಬೇಕೆಂದು ಅವರು ಯೋಚಿಸಿದ್ದರು.
ಸಂಪರ್ಕ ಇಟ್ಟುಕೊಳ್ಳುವುದಾಗಿ ಅವರು ಮಿಸ್ಟರ್ ಪೋಸ್ಟರ್ಗೆ ಹೇಳಿದರು. ಅವರಲ್ಲಿ ಹಣ ಕೆಲವು 40 ರೂಪಾಯಿಗಳಿತ್ತು. 40 ರೂಪಾಯಿಗಳು ನ್ಯೂಯಾರ್ಕ್ ನಲ್ಲಿ ಕೆಲವು ತಾಸು ಕಳೆಯಬಹುದಾದ ಕಾಸು. ಹೇಳಿ ಏನಾಯ್ತು ಮಾತಾಜಿ? ಪೇಜ್ ಹೋಯ್ತು ಮಾತಾಜಿ. ಹಾ ಮಾತಾಜಿ ಹೋಯ್ತು ಮಾತಾಜಿ. ಪೇಜ್ ನಂದು ಕೆಳಗಿದೆ ಸಿಂಧಿಯಾ ಕೆಳಗಿದೆ ಇಲ್ಲೇ ಇದೆ. ಶ್ರೀಲ ಪ್ರಭುಪಾದರ ದೊಡ್ಡ ಪ್ರವಚನ ಎಲ್ಲಿ ಓದಿದ್ರು ಎಂದು ಇದನ್ನು ಅವರೇ ಸ್ವಂತ ಬಣ್ಣಿಸಿದ್ದಾರೆ. ಮತ್ತೆ ಕೆಳ ಬನ್ನಿ. ಬಾಕಿ ಅವರು ಮ್ಯೂಟ್ ಮಾಡ್ಕೊಳ್ಳಿ, ಕೇಳುದಿಲ್ಲ. ಎಂದು ಇದನ್ನು ಅವರೇ ಸ್ವತಃ ಬಳಸಿದ್ದಾರೆ. ಇದರ ಜೊತೆಗೆ ಶ್ರೀ ಪಾಂಡಿಯಾಗಿ 3 ಸಂಪುಟಗಳನ್ನು $20 ಸಂಗ್ರಹಿಸಿದ್ದರು. ಶ್ರೀಲ ಪ್ರಭುಪಾದರ ಕೈಯಲ್ಲಿ ಒಂದು ಕೊಡೆ ಮತ್ತು ಸುಟ್ಕೇಸ್ ಇತ್ತು. ಪ್ರವಾಸ ಸಹಾಯ ಪ್ರತಿನಿಧಿ ಅವರು ಒಡನೆ ಇದ್ದರು. ಬಟ್ಲರ್ಗೆ ಪ್ರಯಾಣ ಬೆಳೆಸುವ ವ್ಯವಸ್ಥೆಗಾಗಿ ಅವರು ಅಲ್ಲಿಂದ ಬಂದರು. ಫೋರ್ಟ್ ಅಟ್ಲಾಂಟಾ ಗುರುವಿನ ಸಂದೇಶ ಮೂಲಕ ಹೊರಟರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಈಗ ನಂತರ ಪ್ರಭುಪಾದ ಅವರು ಹಡಗಲ್ಲಿ ಬರ್ತಾರೆ. ಅಲ್ಲಿ ಪ್ರಶಾಂತವಾಗಿರ್ತದೆ. ಆಗ ಅಲ್ಲಿ ಅವರು ಅಟ್ಲಾಂಟಿಕ್ ಯಾನವನ್ನ ತಲುಪಿದ ನಂತರ ಅಲ್ಲಿ ಪ್ರಶಾಂತವಾಗಿರ್ತದೆ. ನಂತರ ಅಲ್ಲಿ ಭಗವಾನ್ ಕೃಷ್ಣನ ಕೃಪೆಯಿಂದ ಪ್ರಭುಪಾದರು ಮತ್ತೆ ಅವ್ರು ಹೇಳ್ತಾರೆ, ಅವ್ರು ಅಲ್ಲಿದ್ದಂತಹ ಶ್ರೀಮತಿ ಪಾಂಡ್ಯ ಅವರು ಸಹ ಹೇಳ್ತಾರೆ, ನೀವು ಯಾವಾಗ್ಲೂ ನಮ್ಮ ಜೊತೆನೆ ಬಂದ್ಬಿಡಿ ವಾಪಸ್ ಪ್ರಭುಪಾದ ಅವರೇ, ಆಗ ಯಾವಾಗ್ಲೂ ಶಾಂತವಾಗಿರ್ತದೆ ವಾತಾವರಣ ಅಂತ ಅವರು ಶುದ್ಧ ಭಕ್ತರ ಪ್ರಾಮುಖ್ಯತೆನ ಅಲ್ಲಿ ಹೇಳ್ತಾರೆ. ನಂತರ ಶ್ರೀಲ ಪ್ರಭುಪಾದರು ತಮ್ಮ ದಿನಚರಿಯಲ್ಲಿ ಏನ್ ಹೇಳ್ತಾರೆ ನೋಡೋಣ. ಅಟ್ಲಾಂಟಿಕ್ ತನ್ನ ಎಂದಿನ ರೀತಿಯಂತೆ ಇದ್ದಿದ್ದರೆ ಬಹುಶಃ ಅಂದ್ರೆ ಪ್ರಭುಪಾದರು ಹೇಳ್ತಾರೆ, ಅದರ ನಿಜ ಸ್ವರೂಪ ಅಟ್ಲಾಂಟಿಕ್ ಏನಿತ್ತು ಅಂದ್ರೆ ಅದು ತುಂಬಾ ರಭಸವಾಗಿ ಅಲೆಗಳನ್ನ, ಅದು ತುಂಬಾ ಚಳಿ, ಹಾಗೆ ಅದು ತುಂಬಾ ಒಂದು ಕೋಲ್ಡ್ ವಾತಾವರಣ ಇರ್ತಿತ್ತಂತೆ. ಅಂತಹ ವಾತಾವರಣ ಇದ್ದಿದ್ರೆ ಪ್ರಭುಪಾದರಿಗೆ ಇನ್ನಷ್ಟು ಕಷ್ಟ ಆಗ್ತಿತ್ತು. ಆದ್ರೆ ಸ್ವತಃ ಭಗವಾನ್ ಶ್ರೀಕೃಷ್ಣನೇ ಹಡಗಿನಲ್ಲಿ ಬಂದು ಹೇಳಿದ್ರಿಂದ ಪ್ರಭುಪಾದರಿಗೆ ಅದು ಈಸಿ ಆಗ್ತದೆ. ಹೇಗೆ ಬಂದ್ರು ಅಂದ್ರೆ ಕೃಷ್ಣ ಭಗವಂತ ಕನಸಿನಲ್ಲಿ ಬಂದು ಹೇಳ್ತಾರೆ, ನೀವು ಏನ್ ಯೋಚಿಸಿದ್ದೀರಾ ಅದು ನೆರವೇರ್ತದೆ, ನೀವು ಧೈರ್ಯದಲ್ಲಿ ಹೋಗಿ ಅಂತ ಭಗವಂತ ಬಂದು ಅವರಿಗೆ ಕನಸಿನಲ್ಲಿ ಹೇಳಿರ್ತಾರೆ. ಅದರಿಂದ ಪ್ರಭುಪಾದವರು ಭಗವಂತನಲ್ಲಿ ನೆನಪಿಸ್ತಿದ್ದಾರೆ. ನಂತರ ಸೆಪ್ಟೆಂಬರ್ 13 ಬರೆದಿರುವ ದಿನಚರಿಯಲ್ಲಿ ಏನಿದೆ ಅಂತ ಹೇಳಿದ್ರೆ, ಪಯಣದ 32ನೇ ದಿನ ಅಂದ್ರೆ ಅಲ್ಲಿ ಅವರು ಕಿಚಡಿಯನ್ನ ಬೇಯಿಸಿ ಅಲ್ಲಿ ಸ್ವಲ್ಪ ಅವರು ತಗೊಳ್ತಾರೆ, ಅದು ಸ್ವಲ್ಪ ತಿಂದ್ಬಿಟ್ಟು ನಂತರ ಭಗವಾನ್ ಶ್ರೀಕೃಷ್ಣನಿಗೆ ಬರೀತಾರೆ. ಮನಸ್ಸಲ್ಲಿ ಏನಿರ್ತದನ್ನ ತೆರೆದಿಟ್ಟು ಆ ಸಂದರ್ಭದಲ್ಲಿ ಒಂದು ಬಂಗಾಳಿ ಪದ್ಯವನ್ನ ಬರೀತಾರೆ. ಅದು ಏನ್ ಬರೀತಾರೆ ಅಂತ, ಅದು ಅಂದ್ರೆ ಬಂಗಾಳಿ ಪದ್ಯ ಇನ್ನೊಂದು ಇದ್ರಲ್ಲಿ ಭಾವಾರ್ಥವನ್ನ ಕೊಟ್ಟಿದ್ದಾರೆ ಅವರು. ನಂತರ ಅದಲ್ಲಿ ಏನ್ ಬರೀತಾರೆ ಪ್ರಭುಪಾದವರು ಅಂದ್ರೆ, ಈ ಪದ್ಯ ಭಗವಾನ್ ಕೃಷ್ಣನನ್ನ ಕುರಿತು ಪ್ರಾರ್ಥನೆ, ಅಂದ್ರೆ ತಮ್ಮ ಸದ್ಗುರಿನ ಪರವಾಗಿ ಕೈಗೊಂಡ ಧರ್ಮ ಪ್ರಚಾರ ಕಾರ್ಯದಲ್ಲಿ ಅವರಿಗಿದ್ದ ಭಕ್ತಿ ವಿಶ್ವಾಸ ಇದರಲ್ಲಿ ತುಂಬಿ ತುಳುಕಿದೆ. ಅಂದ್ರೆ ಪ್ರಭುಪಾದವ್ರದ್ದು ಭಗವಂತನ ಕುರಿತು ಪ್ರಾರ್ಥನೆಯನ್ನ ಮಾಡಿ ತನ್ನ ಗುರುವಿನ ಧರ್ಮ ಪ್ರಚಾರದ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಏನಂತಂದ್ರೆ, ನಾನು ಒತ್ತಿ ಹೇಳುತ್ತೇನೆ ಅಂದ್ರೆ ಸೋದರರೇ, ಅಂದ್ರೆ ನಾವು ಯಾರೇ ಆಗಿರ್ಲಿ, ಭಗವಂತನನ್ನ ನಾವು ಭಗವಂತನ ಸೇವೆಯನ್ನ ಮಾಡ್ಬೇಕೆಂದ್ರೆ ನಾವು ಮೊದಲು ಏನ್ ಮಾಡ್ಬೇಕು, ಶ್ರೀಮತಿ ರಾಧಾರಾಣಿಯವರ ಮೊದಲು ನಾವು ಪ್ರಸನ್ನಗೊಳಿಸ್ಬೇಕು ಯಾವತ್ತು. ಅದಕ್ಕೆ ನಾವ್ ಹೇಳ್ತೀವಲ್ಲ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅಂದ್ರೆ ಈ ಈ ಮಂತ್ರದ ಮಹಿಮೆ ಅಂದ್ರೆ ನಾವು ರಾಧಾರಾಣಿಯನ್ನ ಬೇಡ್ತಾ ಇದೀವಿ, ನಮಗೆ ಭಗವಂತನ ಸೇವೆಯನ್ನ ಕೊಡ್ಲಿಕ್ಕೆ ನೀನು ಕರುಣಿಸುವುದು ಅಂತ ನಾವು ರಾಧಾರಾಣಿಯನ್ನ ಬೇಡ್ಕೊಳ್ಳುವಂಥದ್ದು. ಹಾಗೆ ಪ್ರಭುಪಾದ ಅವರು ಇಲ್ಲಿ ಹೇಳ್ತಾ ಇದ್ದಾರೆ, ರಾಧಾರಾಣಿಯನ್ನ ನಾವು ಮೊದಲು ಪ್ರಸನ್ನಗೊಳಿಸ್ಬೇಕು. ರಾಧಾರಾಣಿ ಯಾರು? ಭಕ್ತಿ ಸಿದ್ಧಾಂತ ಸರಸ್ವತಿ ಸ್ವಾಮಿಗಳು ಶುಚಿಮಾತೆಯ ಸುಪುತ್ರರಾದ ಶ್ರೀ ಗೌರಾಂಗರಿಗೆ, ಅಂದ್ರೆ ರಾಧಾರಾಣಿಯ ಹಾಗೆ ಇದರಲ್ಲಿ ಬಂದಿದ್ದಂತಹವ್ರು ಯಾರು? ಗೌರಾಂಗ ಅಂದ್ರೆ ನಮ್ಮ ಭಗವಾನ್ ಚೈತನ್ಯ ಮಹಾಪ್ರಭುಗಳು. ಅವರನ್ನ ಅತ್ಯಂತ ಪ್ರೀತಿ ಪಾತ್ರರಾದವರು
ಅವರನ್ನ ಪೂಜಿಸಿದ್ದು ಅವರ ಭಕ್ತಿ ಸಿದ್ಧಾಂತ ಸ್ವಾಮಿ ಸರಸ್ವತಿ ಠಾಕೂರ್ ಅವರು ಪ್ರಭುಪಾದ್ ಅವರ ಗುರುಗಳು ಅಂತ ಎಲ್ಲ ಅವರು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ನಂತರ ಅವರು ಗಾಢ ಆಕಾಂಕ್ಷೆಯಿಂದಾಗಿ ಪಾಶ್ಚಾತ್ಯ ಜಗತ್ತಿನಲ್ಲಿ ಎಲ್ಲಾ ದೇಶಗಳಲ್ಲೂ ಗೌರಾಂಗ ಪ್ರಭುವಿನ ಪವಿತ್ರ ನಾಮ ಹರಡುವುದು, ಅಂದ್ರೆ ಅವ್ರದ್ದು ಗುರುಗಳದು ಭಗವಂತನ ಪವಿತ್ರ ನಾಮನ ಹರಡುವುದು ಆಗಿರ್ತದೆ. ಭೂಮಿಯ ಮೇಲಿರುವ ಎಲ್ಲ ನಗರ ಪಟ್ಟಣ ಅಂದ್ರೆ ಹಳ್ಳಿಗಳಿಗೂ ಭಗವಾನ್ ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಇದ್ರು ಕೃಷ್ಣನ ಪವಿತ್ರ ನಾಮವನ್ನ ಸಂಕೀರ್ತನೆ ಮಾಡುವುದು ಉದ್ದೇಶ ಆಗ್ತಿತ್ತು. ನಂತರ ಅವ್ರು ಹೇಳ್ತಾರೆ ಚೈತನ್ಯ ಮಹಾಪ್ರಭುವಿನ ಅಪಾರ ಕೃಪೆ ಅಂದ್ರೆ ಭಗವಂತನ ಕೃಪೆ ಎಲ್ಲ ದಿಕ್ಕುಗಳಿಗೆ ಹೋಗ್ಬೇಕು. ದಿವ್ಯ ಭಾವೋದ್ರೇಗದ ಪ್ರವಾಹ ಅಂದ್ರೆ ಈ ಹರೇ ಕೃಷ್ಣ ಮಹಾ ಮಂತ್ರ ಎಲ್ಲಾ ಭೂಮಿಗೆ ಎಲ್ಲಾ ದಿಕ್ಕುಗಳಿಗೆ ಹೋಗಿ ಪ್ರವಾಹ ಅಂದ್ರೆ ಭೂಮಿಯನ್ನು ಆವರಿಸ್ಬೇಕು. ಅಂದ್ರೆ ಈ ಪಾಪಿಗಳ ಕ್ಲೇಶಗಳಿಗೆ ಅಂದ್ರೆ ನಾವೆಲ್ಲ ಈ 3 ಕ್ಲೇಶಗಳಿಗೆ ಸಿಲುಕಿದ್ದೇವೆ. ಹಾಗೆ ಸಂತುಷ್ಟರಾದಾಗ ವೈಷ್ಣವರಾಸೆ ಅಂದ್ರೆ ಇದೆಲ್ಲ ಈ ಜಗತ್ತಿನಲ್ಲಿ ಇರುವಂತಹ ಎಲ್ಲಾ ದಿಕ್ಕುಗಳಲ್ಲಿರುವಂತಹ ಜೀವಿಗಳು 3 ಗುಣಗಳಿಂದ ಕ್ಲೇಶಗಳಿಂದ ಅವರು ನಾವು ತುಂಬಾ ಚಟಪಡಿಸ್ತಾ ಇದೀವಿ. ಕಷ್ಟ ದುಃಖಾಲಯಂ ಅಶಾಶ್ವತಂ. ಹಾಗೆ ನಾವು ಯಾವಾಗ್ಲೂ ಒಂದ್ಸಲ ದುಃಖ ಒಂದ್ಸಲ ಕಷ್ಟವನ್ನ ಅನುಭವಿಸಿ ನರಕಾಯತನೆಯನ್ನ ಪಡ್ತಾ ಇದೀವಿ. ಆಗ ಅದು ಯಾವಾಗ ಹೋಗ್ತದೆ ಅಂದ್ರೆ ವೈಷ್ಣವರ ಆಸೆ ಏನಾಗಿರ್ತದೆ ಅಂದ್ರೆ ಜೀವಿಗಳು ಈ ಹರೇ ಕೃಷ್ಣ ಮಹಾಮಂತ್ರ ಎಲ್ಲಾ ಕಡೆ ಹೋಗಿ ಅದರಿಂದ ಭಗವಂತನ ಸಂಕೀರ್ತನೆಯ ಮೂಲಕ ಅದು ತೀರ್ತದೆ ಅಂತ ಇಲ್ಲಿ ಪ್ರಭುಪಾದ ಅವರು ಹೇಳ್ತಿದ್ದಾರೆ. ಅದೇ ರೀತಿ ಅವ್ರು ಹೇಳ್ತಾರೆ. ಹರೇ ಕೃಷ್ಣ ಮಾತಾಜಿ, ನಂದು ವಾಯ್ಸ್ ಇದಾಗ್ತಾ ಇದೆಯಾ? ಇಲ್ಲ ನಿಮ್ಮದಲ್ಲ, ಬೇರೆ ಒಂದು. ನಾನು ಅದನ್ನು ಬ್ಲಾಕ್ ಮಾಡ್ತಾ ಇದ್ದೇನೆ. ಕೇಳಿಸ್ತಾ ಇದೆ ಮಾತಾಜಿ ಚೆನ್ನಾಗಿ. ನೀವು ಚೆನ್ನಾಗಿ ಹೇಳ್ತಿದ್ದೀರಿ, ಕೇಳಿಸ್ತಾ ಉಂಟು. ನನ್ನ ಗುರು ಮಹಾರಾಜರು ಈ ಧರ್ಮ ಪ್ರಸಾರ ಕಾರ್ಯವನ್ನ ನೆರವೇರಿಸಲು ಅಂದ್ರೆ ಪ್ರಭುಪಾದರ ಗುರುಗಳು ಅವ್ರಿಗೆ ಆಜ್ಞೆ ಮಾಡಿರ್ತಾರೆ. ಇದನ್ನ ಎಲ್ಲಾ ಕಡೆ ಹರಡ್ಬೇಕು, ಭಗವಂತನ ಧರ್ಮ ಪ್ರಸಾರವನ್ನ, ವೈಜ್ಞಾನಿಕ ಜ್ಞಾನವನ್ನ, ಭಗವಂತನ ಸಂದೇಶವನ್ನ, ನಮ್ಮ ನಿಜವಾದ ಸ್ವರೂಪ ಏನಿದೆ ಅದು ಭಗವಂತನ ಧರ್ಮ ಪ್ರಚಾರದಲ್ಲಿದೆ, ಅದು ಯಾವ ರೀತಿ ಅನ್ನೋದನ್ನ ಪ್ರಭುಪಾದವರ ಗುರುಗಳು ಆಜ್ಞೆಯನ್ನ ಮಾಡಿರ್ತಾರೆ. ಅದಕ್ಕೆ ಬೇಕಾದ ಯೋಗ್ಯತೆ ಸಾಮರ್ಥ್ಯ ನನಗಿಲ್ಲ ಅಂತ ನೋಡಿ ಪ್ರಭುಪಾದವರು ಹೇಳ್ತಿದ್ದಾರೆ. ನಾನು ಅತ್ಯಂತ ಪತೀತ ಮತ್ತು ಕ್ಷೂದ್ರ, ಅದು ಪ್ರಭುಪಾದವರಿಗೆ ಇದಾಗಲ್ಲ. ಆದ್ದರಿಂದ ಹೇ ಸ್ವಾಮಿ, ನಾನು ನಿನ್ನ ಕೃಪೆಗೆ ಯಾಚಿಸುತ್ತೇನೆ. ನಿನ್ನಿಂದ ಮಾತ್ರವೇ ನಾನು ತಕ್ಕವನು, ಸಾಮರ್ಥನು ಅದೇನು, ಏಕೆಂದರೆ ನೀನು ಎಲ್ಲರಿಗಿಂತಲೂ ಅತ್ಯಂತ ಧೀಮಂತನು, ಅನುಭವಿಯೂ ಆಗಿರುವಷ್ಟೇ. ಅಂದ್ರೆ ಪ್ರಭುಪಾದರು ಹೇಳ್ತಾರೆ ಇದೆಲ್ಲ ಮಾಡ್ಲಿಕ್ಕೆ ನನ್ನ ಗುರುಗಳ ಆದೇಶವನ್ನ ಕೊಟ್ಟಿದ್ದಾರೆ. ಈ ಪತಿತಾತ್ಮರನ್ನ ನಾವು ಉದ್ಧಾರ ಮಾಡ್ಬೇಕು. ಹೇಗೆ ಮಾಡ್ಬೇಕು? ಭಗವಂತನ ಪ್ರಸಾರದಿಂದ, ಭಗವಂತನ ದಿವ್ಯ ಜ್ಞಾನದಿಂದ ಮಾಡ್ಬೇಕು. ಆ ಜ್ಞಾನ ಹೇಗೆ ಬರ್ತದೆ? ಭಗವಂತನ ಅನುಭವಿಯೂ ಆಗಿರುವಷ್ಟೇ. ಅಂದ್ರೆ ಭಗವಂತನ ಕರುಣೆ ಇದ್ರ ಮಾತ್ರ ಸಾಧ್ಯ ಅಂತ ಇಲ್ಲಿ ಪ್ರಭುಪಾದವರು ಹೇಳ್ತಿದ್ದಾರೆ. ಎಲ್ಲರೂ ನಾವು ಭಗವಂತನ ಅಧೀನ, ಭಗವಂತ ಮಾತ್ರ ಧೀಮಂತನು, ಅನುಭವಿಯು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಪದ್ಯವು ಹೀಗೆ ಪದ್ಯ ಕೊನೆಗೊಳ್ತದೆ. ನಂತರ ಅವ್ರು ಏನ್ ಹೇಳ್ತಾರೆ ನೋಡೋಣ ಅಲ್ಲಿ. ಇದು ನನಗೆ ಅಂದ್ರೆ ಪ್ರಭುಪಾದರು ಹೇಳ್ತಾರೆ, ಇಂದು ನನಗೆ ನಿನ್ನ ಸ್ಮರಣೆಯ ಅಂದ್ರೆ ಪ್ರಭುಪಾದರು ಏಕಾಂಗಿಯಲ್ಲಿ ಹೋಗಿರ್ತಾರೆ, ಹಡಗಿನಲ್ಲಿ ಇರ್ತಾರೆ, ಸುಮಾರು ಕಷ್ಟವನ್ನ ಪಡ್ತಾರೆ. ನಂತರ ಪ್ರಭುಪಾದರಿಗೆ ಅನಿಸ್ತದೆ ಆದ್ರೆ ಭಗವಂತ ತುಂಬಾ ನೆನಪು ಬರ್ತಾರೆ. ಅಂದ್ರೆ ಭಗವಂತನ ಬಗ್ಗೆ ಅಂದ್ರೆ ಹೇಳ್ತಾರೆ, ನಾನು ನಿನ್ನ ನಿತ್ಯ ದಾಸ. ಅಂದ್ರೆ ನೋಡಿ ಅಲ್ಲಿ ಪ್ರಭುಪಾದರು ಒಂಟಿಯಾಗಿರ್ತಾರೆ, ಯಾರು ಇರಲ್ಲ. ಆದ್ರೆ ಅಲ್ಲಿ ಅವ್ರು ಪ್ರತಿ ಕ್ಷಣನೂ ಭಗವಂತನನ್ನ ಇಲ್ಲಿ ಪದ್ಯದಲ್ಲಿ ಹೇಳ್ತಾ ಇದಾರೆ, ಹೊಗಳ್ತಾ ಹೇಳ್ತಾ ಇದ್ದಾರೆ. ಆಗ ನಾವು ಇದ್ರಲ್ಲಿ ನೋಡ್ಬೋದು, ನಾವು ಭಗವಂತನಿಗೆ ಯಾವಾಗ ಭಗವಂತನ ಸ್ಮರಣೆಯನ್ನ ಮಾಡ್ತಾ ನಾವ್ ಯಾವಾಗ ಒಂದು ಒಂಟಿತನ ಅಂತ ನಾವ್ ಹೇಳ್ಬೋದು. ಆದ್ರೆ ನಾವು ಶುದ್ಧ ಭಕ್ತರು ಯಾವಾಗ್ಲೂ ಭಗವಂತನ ಜೊತೆಲೇ ಇರ್ತಾರೆ. ನೋಡಿ ಅವ್ರು ಹೇಳ್ತಾರೆ, ನಾನು ನಿನ್ನ ನಿತ್ಯ ದಾಸ, ನಿನ್ನ ಸಂಘವನ್ನ ಅತೀತವಾಗಿ ಬಯಸುತ್ತಾನೆ. ಅಂದ್ರೆ ಪ್ರಭುಪಾದವರು ಭಗವಂತನ ಸಂಘವನ್ನ ಬಯಸ್ತಿದ್ದಾರೆ. ಓ ಪ್ರಭು ಕೃಷ್ಣ, ನಿನ್ನನ್ನು ಬಿಟ್ಟು ನನಗೆ ಯಶಸ್ಸಿನ ದಾರಿಯೇ ಇಲ್ಲ. ಅಂದ್ರೆ ಭಗವಂತನನ್ನ ಭಗವಂತನಲ್ಲದೆ ನಾವು ಯಾರೇ ಮಾಡಿದರೋ ಅದು ನಮಗೆ ಯಾರಿಗೂ ಯಶಸ್ಸು ಸಿಗಲ್ಲ. ಅದೇ ರೀತಿ ಪ್ರಭುಪಾದವರು ಹೇಳ್ತಿದ್ದಾರೆ, ಭಗವಂತನಿಲ್ಲದೆ ಭಗವಂತನನ್ನ ಬಿಟ್ಟು ನಾವು ಯಾವುದೇ ಕಾರ್ಯವನ್ನ ಮಾಡಿದ್ರೆ ಅಲ್ಲಿ ನಮ್ಗೆ ಬರ್ತದೆ ನಾನು ಅಹಂ, ನಾನೇ ಮಾಡಿದ್ದೇನೆ, ನನ್ನ ಅಹಂಕಾರ. ನಾವು ಯಾವಾಗ ಭಗವಂತನ ಜ್ಞಾನವನ್ನ ಸ್ವಲ್ಪವಾದ್ರೂ ತಿಳಿದು ನಾವ್ ಇದಕ್ಕೆಲ್ಲ ಭಗವಂತನೇ ಕಾರಣ, ನಾವ್ ಏನ್ ಇದ್ ಮಾಡ್ತಿದೀವಿ ಅದು ಭಗವಂತನ ಕರುಣೆಯಿಂದ ಬಂದಿದ್ದು ಅಂತ ನಾವು ಒಂದು ಕ್ಷಣವನ್ನ ಯೋಚಿಸಿದ್ರೆ ಸಹ ಭಗವಂತ ನಮಗೆ ಯಶಸ್ಸನ್ನ ಕೊಡ್ತಾರೆ. ಅದೇ ರೀತಿ ಪ್ರಭುಪಾದವರು ಇಲ್ಲಿ ಹೆಚ್ಚಿಸ್ತಿದ್ದಾರೆ. ನಂತರ ದಿನಾಂಕ, ಹವಾಮಾನ ಮತ್ತು ಅಂದ್ರೆ ಅಲ್ಲಿದು ಆರೋಗ್ಯದ ಸ್ಥಿತಿ ಅವ್ರ ಪ್ರಭುಪಾದವರು ಹೇಳ್ತಿದ್ದಾರೆ ಏನಂದ್ರೆ, ನೇರವಾದ ರೀತಿಯಲ್ಲಿ ಜೊತೆಗಾರ ಪ್ರಭು ಕೃಷ್ಣನ ಮೇಲೆ ತಮ್ಮ ಅಸಹಾಯಕ ಅವಲಂಬನೆಯನ್ನು, ಕೃಷ್ಣನ ಅಗಲಿಕೆಯ ಭಾವವೇಗದಲ್ಲಿ ಸಂಪೂರ್ಣ ಮಗ್ನರಾದದ್ದು ಶ್ರೀಲ ಪ್ರಭುಪಾದರು ದಿನಚರಣೆಯಲ್ಲಿ ವರ್ಣಿಸಿದ್ದಾರೆ. ಅಂದ್ರೆ ಅವರು ಏನ್ ವರ್ಣಿಸಿದ್ದಾರೆ ನಾವು ನೋಡೋಣ. ಗುರು ಶಿಷ್ಯರ ನಡುವಿನ ಸಂಬಂಧವನ್ನ ಬಣ್ಣಿಸಿ ಮತ್ತೆ ಶ್ರೀಮದ್ ಭಕ್ತಿವೇದಾಂತ ಸರಸ್ವತಿ ಅವರನ್ನ ಪ್ರಶಂಸಿಸಿದ್ದಾರೆ. ನಂತರ ಅಲ್ಲಿ ಈ ಪದ್ಯದಲ್ಲಿ ನೆಕ್ಸ್ಟ್ ಬರ್ತದೆ ಅದು ಸಹ. ನಂತರ ಅಲ್ಲಿ ಗುರು ಶ್ರೀಮದ್ ಭಕ್ತಿ ಸಿದ್ಧಾಂತ ಸರಸ್ವತಿಯನ್ನ ಪ್ರಶಂಸಿಸಿದ್ದಾರೆ. ಅದಮ್ಯವಾದ ಬಯಕೆಯಿಂದಾಗಿ ಪ್ರಭು ಗೌರಾಂಗರ ಪವಿತ್ರ ನಾಮವು ಪಾಶ್ಚಾತ್ಯ
ಜಗತ್ತಿನಲ್ಲಿ ಅಂದ್ರೆ ಅವರ ಗೌರಾಂಗ ಅಂದ್ರೆ ಭಗವಾನ್ ಚೈತನ್ಯ ಮಹಾಪ್ರಭುಗಳ ಪವಿತ್ರ ನಾಮವು ಇಡೀ ದೇಶಕ್ಕೆ ಉದ್ದಕ್ಕೂ ಪಸರಿಸುವುದು, ವಿಶಾಲ ಕೃಷ್ಣ ಪ್ರಜ್ಞೆಯ ಧರ್ಮ ಪ್ರಸಾರ, ಇದೆಲ್ಲ ಈ ಕಾರ್ಯ ನೆರವೇರಿಸಬೇಕು. ಗುರು ತಮಗೆ ಆಜ್ಞೆ ಮಾಡಿದ್ದಾರೆ ಅಂದ್ರೆ ಅದನ್ನೇ ಪ್ರಭುಪಾದರು ಹೇಳ್ತಿದ್ದಾರೆ. ಗುರು ಆಜ್ಞೆ ಮಾಡಿದ್ದಾರೆ, ಅವರು ನೇರವಾಗಿ ಹೇಳಿದ್ದಾರೆ ನನಗೆ, ಅಂದ್ರೆ ಅವರು ಗುರುಗಳು ಒಂದು ಭೇಟಿಯಾದಾಗ ಪ್ರಭುಪಾದವರಿಗೆ ಅವರ ಗುರುಗಳು ಹೇಳಿರ್ತಾರೆ, ನಿನಗೆ ಯಾವತ್ತಾದ್ರೂ ಹಣ ಸಿಕ್ಕಿದ್ರೆ ಬುಕ್ಕನ್ನ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು, ಮತ್ತೆ ನಿನಗೆ ಇಂಗ್ಲಿಷ್ ಸ್ಪಷ್ಟವಾಗಿ ಬರ್ತದೆ, ನಿಮಗೆ ನೀವು ಹೋಗಿ ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಹರಡ್ಬೇಕು ಅನ್ನೋದನ್ನ ಪ್ರಭುಪಾದವರು ಗುರುಗಳು ಹೇಳಿರ್ತಾರೆ. ಅದರಿಂದ ಪ್ರಭುಪಾದರಲ್ಲಿ ಹೇಳ್ತಿದ್ದಾರೆ, ನೇರವಾಗಿ ನನ್ಗೆ ಹೇಳಿದ್ದಾರೆ, ಅದಕ್ಕೆ ನಾನು ತಕ್ಕವನಲ್ಲೆಂದು ನೋಡಿ ಪ್ರಭುಪಾದರು ಹೇಳ್ತಿದ್ದಾರೆ. ಅದಕ್ಕೆ ನಾನು ತಕ್ಕವನಲ್ಲ ಎಂದು ಭಾವಿಸಿ ಶಕ್ತಿ ಪ್ರಾಪ್ತಿಗಾಗಿ ಅಂದ್ರೆ ಅದಕ್ಕೆ ನಾನು ತಕ್ಕವನಲ್ಲ ಅಂದ್ರೆ ವಿನಮ್ರತೆಯಿಂದ ಹೇಳ್ತಿದ್ದಾರೆ, ನಾನು ಅದಕ್ಕೆ ಅಲ್ಲ, ಆದ್ರೆ ನನಗೆ ಆ ಶಕ್ತಿಗೆ ಪ್ರಾಪ್ತಿಗಾಗಿ ಪ್ರಭು ಕೃಷ್ಣನನ್ನ ಪ್ರಾರ್ಥಿಸುತ್ತಿದ್ದಾರೆ. ಕೊನೆಗೆ ಪದ್ಯಗಳು ಪ್ರಭು ಕೃಷ್ಣನೊಂದಿಗೆ ಶ್ರೀಲ ಪ್ರಭುಪಾದವರಿಗೆ ಇರುವ ನೇರ ಸಂಬಂಧ ಅದನ್ನ ಹೇಳ್ತಿದ್ದಾರೆ. ಅನಿರೀಕ್ಷಿತ ಅಂತರಂಗದ ನೋಟವನ್ನ ನೀಡುತ್ತವೆ, ಅಂದ್ರೆ ಅಂತರಂಗದಲ್ಲಿ ಪ್ರಭುಪಾದವರು ಆ ನೋಟವನ್ನ ನೋಡ್ತಿದ್ದಾರೆ. ಪ್ರಭುಪಾದವರು ಕೃಷ್ಣನನ್ನ ಪ್ರಿಯ ಮಿತ್ರ ಅಂತ ಸಹ ಕರೀತಾ ಇದ್ದಾರೆ. ಅವರು ರಜಭೂಮಿಯಲ್ಲಿ ಸಂಚರಿಸುವ ಸಂತಸಕ್ಕಾಗಿ ತವಕ ಪಟ್ಟಿದ್ದಾರೆ. ಭಗವಂತನಿಗೆ ಸೇವೆ ಸಲ್ಲಿಸುವ ಮಹದಾಸೆಯಿಂದಾಗಿ ಅಂದ್ರೆ ಅವರು ಭಗವಂತನಿಗೆ ಸೇವೆ ಸಲ್ಬೇಕಂತ ತುಂಬಾ ಆಸೆಯಿಂದಾಗಿ ಅವರು ಎಷ್ಟು ಕಷ್ಟಪಟ್ಟು ಅವರು ಒಂಟಿಯಾಗಿ ಎಷ್ಟೆಲ್ಲಾ ಕಷ್ಟಪಟ್ಟು ಈಗ ಅಮೆರಿಕಕ್ಕೆ ಬಂದಿದ್ದಾರೆ. ಹಾಗ ಅಮೆರಿಕದಲ್ಲಿ ಅವರು ಸ್ಥಿತಿಯನ್ನ ನೋಡಿ ಯಾವ ರೀತಿ ನಾವು ಆ ಬದ್ಧಾತ್ಮರಿಗೆ ಯಾವ ರೀತಿ ಅವರಿಗೆ ನಾವು ಭಗವಂತನ ಪ್ರಚಾರ ಕೊಡ್ಬಹುದು ಅನ್ನೋ ರೀತಿಯಲ್ಲಿ ಅವರು ಅವರ ಕವಿತೆಯ ಮೂಲಕ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ನಂತರ ಅವ್ರು ಹೇಳ್ತಾರೆ, ತವಕ ಪಡ್ತಿದ್ದಾರೆ, ಭಗವಂತನಿಗೆ ಸೇವೆ ಸಲ್ಲಿಸುವ ಮಹದಾಸೆಯಿಂದಾಗಿ ನಾವು ಇಲ್ಲಿ ಸ್ಮರಣೆ ಉಕ್ಕಿ ಬರ್ತಾ ಇದೆ ಎಂದು ಅವರು ಬರೆದಿದ್ದಾರೆ. ಬಾಹ್ಯ ಪ್ರಪಂಚದಲ್ಲಿ ಶ್ರೀಲ ಪ್ರಭುಪಾದರು ತುಂಬಾ ಅಡ್ಡಾಂತಕಗಳನ್ನ ಅನುಭವಿಸಿದ್ದರು. 1 ತಿಂಗಳ ಕಾಲ ಅವರ ಅಡಿಗೆನಲ್ಲಿ ಅಂದ್ರೆ ನೋಡಿ ಏನೇ ಕಷ್ಟ ಅನುಭವಿಸಿದ್ದಾರೆ, ತುಂಬಾ ಅವರು ಕಷ್ಟ ಅನುಭವಿಸಿದ್ದಾರೆ, ತುಂಬಾ ಅಡ್ಡಿಗಳನ್ನ ಅನುಭವಿಸಿದ್ದಾರೆ. ಆದ್ರೆ 1 ತಿಂಗಳು ಹಡಗಿನಲ್ಲಿ ಇರಬೇಕಾಯ್ತು, ಹೃದಯಘಾತ ಆಯ್ತು ನೋಡಿ. 1 ತಿಂಗಳ ಪ್ರಯಾಣ ಯೋಚಿಸಿ, ನಾವು 2 ದಿನ ನಾವು ವೃಂದಾವನಕ್ಕೆ ಹೋಗಿದ್ವಿ, ನಾವು ಹಣ್ಣು ಹಾಕ್ಬಿಟ್ಟಿದ್ವಿ ಅಂದ್ರೆ ನಮಗೆ ಅಂತಹ ದೃಢತೆ ಇಲ್ಲ, ವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ, ಆದ ಕಾರಣ ನಮಗೆಲ್ಲವೂ ಆಗ್ತದೆ. ಆದ್ರೆ ಪ್ರಭುಪಾದವರು 1 ತಿಂಗಳು 70 ವರ್ಷ ಆಗಿದೆ, ಆರೋಗ್ಯ ಇರ್ಲಿಲ್ಲ, ಯಾವ ಹಣದ ಸಹಾಯ ಇರ್ಲಿಲ್ಲ, ಜೊತೆಗೆ ಯಾರು ಅವರಿಗೆ ಸಪೋರ್ಟ್ ಮಾಡುವಂತಹ ಜನರು ಯಾರು ಇರ್ಲಿಲ್ಲ. ಆದ್ರೆ ಪ್ರಭುಪಾದವರಿಗೆ ವಿಶ್ವಾಸ, ನಂಬಿಕೆ, ದೃಢತೆ ಇದ್ದಿದ್ದು ಭಗವಾನ್ ಶ್ರೀಕೃಷ್ಣ ಮತ್ತು ಅವರ ಗುರುಗಳಿಂದ. ಅವರು ಎಲ್ಲ ಕಷ್ಟವನ್ನ ಅನುಭವಿಸಿ ಅವರು ಬರ್ತಾರೆ, ಅಷ್ಟು ಹೃದಯಾಘಾತ ಆಗ್ತದೆ, ಅದರ ಜೊತೆ ಅವರು ಬರ್ತಾರೆ. ನಂತರ ಅವ್ರು ಹೇಳ್ತಾರೆ, ಚೈತನ್ಯ ಚರಿತಾಮೃತದ ವಾಚನದಿಂದ ಆ ಶಕ್ತಿಯನ್ನ ಅವರು ಪಡಿತಾರೆ. ನಂತರ ಕೃಷ್ಣನ ಪ್ರಾರ್ಥನೆಯಲ್ಲಿ ಮನಸ್ಸನ್ನ ತೆರೆದಿತ್ತು. ಹೀಗೆ ಪ್ರಭುಪಾದರು ಆತ್ಮವಿಶ್ವಾಸವಾಗಿ ಉಳಿತಾರೆ. ನಂತರ ಅವ್ರು ಹೇಳ್ತಾರೆ, 35 ದಿನಗಳ ಅಂದ್ರೆ ನೋಡಿ 35 ದಿನ ಪ್ರಯಾಣ ಮಾಡ್ತಾರೆ. 1965 ಸೆಪ್ಟೆಂಬರ್ 17ರಂದು ಬೆಳಗಿನ ಜಾವ 5:30ಕ್ಕೆ ಅವರು ಬರ್ತಾರೆ. ಎಲ್ಲಿಗೆ? ಬೋಸ್ಟಿನ್ ಕಾಮನ್ವೆಲ್ ಅವರಿಗೆ ಬಂದರವನ್ನ ಅವರು ಮುಟ್ತದೆ. ನಂತರ ಅಮೆರಿಕ ನಗರವನ್ನ ನೋಡಿ ಬೋಸ್ಟಿನ್ ಅಲ್ಲಿ ಸ್ವಲ್ಪ ಕಾಲ ಅಲ್ಲಿ ನಿಲ್ತದೆ. ನಂತರ ಶ್ರೀಲ ಪ್ರಭುಪಾದರು ಅಮೆರಿಕೆಯಲ್ಲಿ ಮೊದಲಿಗೆ ನೋಡಿದ್ದು ಅಂದ್ರೆ ಅಲ್ಲಿ ಒಂದು ನೋಡ್ತಾರೆ, ಎ ಮತ್ತು ಬಿ ಎಂಬ ಅಕ್ಷರ ಅವರು ನೋಡ್ತಾರೆ. ನಂತರ ಅವರು ಬಂದರಿನಲ್ಲಿ ನಿಂತ ಹಡಗುಗಳು, ಅಲ್ಲಿದು ವಾತಾವರಣ, ಕಟ್ಟಡಗಳನ್ನೆಲ್ಲ ಅವರು ನೋಡ್ತಾರೆ. ನಂತರ ಅವ್ರು ಏನ್ ಮಾಡ್ತಾರೆ, ಪ್ರಭುಪಾದರು ಅಮೆರಿಕದ ನೋಡಿ ಅಲ್ಲಿ ಹೇಳ್ತಾರೆ 3 ತಿಂಗಳ ಕಾಲ ಹರೇ ಕೃಷ್ಣ ಮಾತಾಜಿ ಮ್ಯೂಟ್ ಆಗಿದೆ. ಅದು ಸ್ವಲ್ಪ ಶಬ್ದ ಅಲ್ಲಿ ಬಂತು ಮಾತಾಜಿ, ಅದಕ್ಕೆ ಹರೇ ಕೃಷ್ಣ ಮಾತಾಜಿ. ಆಗ ಪ್ರಭುಪಾದವರು ಬೋಸ್ಟಿನ್ ಅಮೆರಿಕಕ್ಕೆ ವಲಸೆ ಮತ್ತೆ ಸುಂಕದ ಅಂದ್ರೆ ಅಲ್ಲಿ ಬರ್ತಾರೆ, ಅಲ್ಲಿ ಪ್ರೊಸೀಜರ್ ಅನ್ನ ಮಾಡ್ತಾರೆ. ವೀಸಾದಲ್ಲಿ ಅವರು ಬಂದು ಅಲ್ಲಿ 1 ತಿಂಗಳ ಒಪ್ಪಿಗೆ ನೀಡಲಾಗ್ತೈತಿ. ಮಾತಾಜಿ ಸೌಂಡ್ ಬರ್ತಾ ಇದೆ ಮಾತಾಜಿ, ಸಾರಿ ಮಾತಾಜಿ. ಇಲ್ಲ ಕ್ಲಿಯರ್ ಇಲ್ಲ. ಓಕೆ, ಮತ್ತೆ ಅಲ್ಲಿಂದ ಹಿಂದಿರುಗಬೇಕಾದ ದಿನ ಅಂದ್ರೆ ಪ್ರಭುಪಾದರು ಯೋಚಿಸ್ತಾರೆ ಇದೆಲ್ಲ ನೋಡ್ಬಿಟ್ಟು 1 ತಿಂಗಳ ಕಾಲ ಅಂದ್ರೆ 3 ತಿಂಗಳ 1 ತಿಂಗಳ ಮಾತಾಜಿ ಅಂದ್ರೆ ಅವ್ರು ಹೋಗ್ಬೇಕಾಗಿರ್ತದೆ. ರಿಟರ್ನ್ ಟಿಕೆಟ್ ಅವರಿಗೆ ಬೇಕಾಗ್ತಿದೆ, ಅದೆಲ್ಲ ಅಲ್ಲಿ ಪ್ರೊಸೀಜರ್ ಮಾಡ್ತಿರ್ತಾರೆ. ಅಲ್ಲಿ ಕೆಲವು ಪದಾರ್ಥಗಳನ್ನ ಕೊಳ್ಳುವ ಅಂದ್ರೆ ಅವರಿಗೆ ಅವ್ರ ಜೊತೆಯಲ್ಲಿ ಬಂದಿದ್ದಂತ ಪಾಂಡೆ ಅವರಿಗೆ ಅವರು ಅದನ್ನ ಹೇಳ್ತಿದ್ದಾರೆ. ನಂತರ ಅವ್ರು ಹೇಳ್ತಾರೆ ಅಲ್ಲಿ ಎಲ್ಲ ಅವರ ವಿಚಾರ, ಕಟ್ಟಡಗಳು, ಪ್ರದರ್ಶಕ ಪುಸ್ತಕಾಲಯಗಳು, ಉಪಹಾರ ಮಂದಿರಗಳು ಎಲ್ಲವೂ ಇರ್ತಾರೆ. ನಂತರ ಅವರು ಅದರ 2 ಸಂಗತಿ ಮಹತ್ವ ಅಂದ್ರೆ ಇಲ್ಲಿ ಏನಂದ್ರೆ ಅಮೆರಿಕೆಯಲ್ಲಿ ಈಗ ಅವರು ಹೆಜ್ಜೆನ ಇರ್ದಿದ್ದು ಅವರಿಗೆ ಒಂದು ತುಂಬಾ ಮಹತ್ವದಾಗಿದ್ದು ಏನಂದ್ರೆ ಅಮೆರಿಕಕ್ಕೆ ಬರ್ಬೇಕು, ಪ್ರಚಾರ ಮಾಡ್ಬೇಕು. ಅದರಲ್ಲಿ ಒಂದು ಅಂದ್ರೆ ಅಮೆರಿಕದಲ್ಲಿ ಈಗ ಅವರು ಅಲ್ಲಿದ್ದಾರೆ ಪ್ರಭುಪಾದ್, ಪ್ರೆಸೆಂಟ್ ಅಮೆರಿಕದಲ್ಲಿ ಇದ್ದಾರೆ ಪ್ರಭುಪಾದ್. ನಂತರ ಒಂದು ಕಾಮನ್ವೆಲ್ತ್ ಬಂದರಿನಲ್ಲಿ ಅವರು ಬಂಗಾಳ ಭಾಷೆಯಲ್ಲಿ ಅಂದ್ರೆ ಅವ್ರದ್ದು ಹೇಳ್ತಾ ಇದ್ರೆ ಬಂಗಾಳ ಭಾಷೆಯಲ್ಲಿ ಮತ್ತು ಅಂದ್ರೆ ಪದ್ಯವನ್ನ ಇಟ್ಕೊಂಡಿದ್ರು. ಇನ್ನೊಂದು ಪದ್ಯ ಶೀರ್ಷಿಕೆ ಮಾರ್ಕಿನ ಭಾಗವತ ಧರ್ಮ, ಅಮೆರಿಕೆಯಲ್ಲಿ ಕೃಷ್ಣ ಪ್ರಜ್ಞೆಯ ಬೋಧನೆ. ಅವರು ಆ ದಿನ ಹಡಗಿನ ಮೇಲ್ಭಾಗದಲ್ಲಿ ಬರೆದ ಪದ್ಯಗಳಲ್ಲಿ ಕೆಲವು ಹೀಗಿವೆ ಅಂದ್ರೆ ಅವರು ಯೋಚಿಸ್ತಾರೆ 2 ಅಮೆರಿಕಕ್ಕೆ ಬಂದಿದ್ದು ಅವರು ಭಾಗವತ ಧರ್ಮದಲ್ಲಿ ಪದ್ಯವನ್ನ ಅಲ್ಲಿ ಬರೆದಿದ್ರು, ಅದರ ಪದ್ಯದಲ್ಲಿ ಏನಿದೆ ಅನ್ನೋದನ್ನ ಅವರು ಇದ್ರಲ್ಲಿ ಹೇಳ್ತಾ ಇದ್ದಾರೆ.
ನಂತರ ಆ ಪದ್ಯದಲ್ಲಿ ಹೇಳ್ತಿದ್ರು, ಅಲ್ಲಿ ಇದು ಸಾರವಾಗಿ ಹೇಳ್ತೀನಿ ನಾನು ಸ್ವಲ್ಪ ಸಂಕ್ಷಿಪ್ತವಾಗಿ. ಅಂದ್ರೆ ಅಮೆರಿಕದ ಜನರು ತಮೋಗುಣ ರಜೋಗುಣಗಳಿಂದ ಕೂಡಿದ್ರು. ಮತ್ತೆ ಅವರಿಗೆ ಕೃಷ್ಣ ಅಂತ ಏನು ಅಂತ ಅವರಿಗೆ ಗೊತ್ತಿರ್ಲಿಲ್ಲ. ಆದ್ರೆ ನಾನು ಅವರಿಗೆ ಹೇಗೆ ನಾನು ಮಾಡ್ಬೇಕು ಅಂತ ಪ್ರಭುಪಾದವ್ರು ಹೇಳ್ತಾರೆ. ಅಂದ್ರೆ ನನ್ನ ಪ್ರಿಯ ಪ್ರಭು ಕೃಷ್ಣ, ನಿಷ್ಪ್ರಯೋಜಕ ಜೀವದ ಮೇಲೆ ನೀನು ತುಂಬಾ ದಯ ತೋರಿಸ್ರಿ. ಅಂದ್ರೆ ಅಲ್ಲಿರುವಂತಹ ಜನರಿಗೆ ಯಾವ ಜ್ಞಾನನೂ ಇರ್ಲಿಲ್ಲ. ಪರಿಜ್ಞಾನ ಅಂದ್ರೆ ಅವರ ನಡೆದಿದ್ದೇ ದಾರಿ ಆ ರೀತಿಯ ಅಮೆರಿಕ ಇತ್ತು. ಅಂದ್ರೆ ಅವರ ಫೈನಾನ್ಷಿಯಲಿ ಅವರು ತುಂಬಾ ಮುಂದೆ ಬರೆದಿದ್ರು ಸಹ ನಮ್ಮ ಜೀವನದ ನಿಜವಾದ ಸ್ವರೂಪ ಸಂಸ್ಕಾರ ಅದು ಅವರಿಗೆ ಇರ್ತಿರ್ಲಿಲ್ಲ. ತಮೋಗುಣ ರಜೋಗುಣಗಳಿಂದ ತುಂಬಿದ್ದಾರೆ ಅವರು. ನಾನು ಅವರನ್ನ ಹೇಗೆ ನಾನು ಈ ಇದು ಕೃಷ್ಣ ಪ್ರಜ್ಞೆಗೆ ತರಬೇಕು, ಅದು ಬರ್ಲಿಕ್ಕೆ ನಿಮ್ಮ ಕರುಣೆ ನನಗೆ ಸಾಕು, ನಿನ್ನ ಕರುಣೆ ನನಗೆ ಬೇಕು ಯೋಗೇಶ್ವರ ಅಂತ ಅಲ್ಲಿ ಬರೀತಾರೆ. ಮತ್ತು ಆ ಭಕ್ತಿ ಸೇವೆಯ ಮಾಧುರ್ಯ ಏನು ಓ ಸ್ವಾಮಿ, ಕೇವಲ ನಿನ್ನ ಕೃಪೆಗೆ ಮಾತ್ರ ಪ್ರಾರ್ಥಿಸುತ್ತೇನೆ. ಅಂದ್ರೆ ಪ್ರಭುಪಾದ ಯೋಚಿಸ್ತಾರೆ, ಅಂತಹ ಜನರನ್ನ ನಾನು ಹೇಗೆ ಮಾಡಿದ್ರಲ್ಲಿ, ನಾನು ಯಾವ ರೀತಿ ಪರಿವರ್ತನೆ ಮಾಡ್ಬೇಕು, ಅದಕ್ಕೆ ನಿಮ್ಮ ಕೃಪೆ ಬೇಕು. ಅಂದ್ರೆ ನಾವು ಏನೇ ಮಾಡಕ್ ಹೋದ್ರು ನಾವು ಯೋಚಿಸ್ಬೇಕು, ನಾವು ಭಗವಂತನನ್ನ ನೆನಪಿಸ್ಬೇಕು, ಭಗವಂತನ ಕೃಪೆಗೆ ಪಾತ್ರರಾಗ್ಬೇಕು, ಭಗವಂತನನ್ನ ನಾವು ಬೇಡ್ಬೇಕು. ಭಗವಂತ ನಿನ್ನಿಂದಲೇ ಆಗಿದೆ, ಒಂದು ಸಣ್ಣದೇನು ನಮಗೆ ಯಶಸ್ಸಾಗ್ಲಿ ಏನೇ ಆಗಿದ್ರು ಭಗವಂತನ ನಮಗೆ ಕರುಣಿಸಿದ್ದಂತ ಇಲ್ಲಿ ಪ್ರಭುಪಾದವರು ಮತ್ತೆ ಹೇಳ್ತಿದ್ದಾರೆ. ಅಂದ್ರೆ ಮಾಯ ಶಕ್ತಿಗೆ ಒಳಗಾಗಿದ್ದಾರೆ, ಅಂದ್ರೆ ಅವರು ಮಾಯೆಗೆ ಒಳಗಾಗಿದ್ದಾರೆ. ಅಂದ್ರೆ ಮಾಯೆಯಲ್ಲಿ ನಾವೆಲ್ಲ ಇದ್ದೇವೆ. ಆ ರೀತಿಯಲ್ಲಿ ಪ್ರಭುಪಾದವರು ಇಂತಹ ಬದ್ಧಾತ್ಮರನ್ನ ನಾವ್ ಹೇಗೆ ಮುಂದುವರಿಸ್ಬೇಕು. ಮತ್ತೆ ಅವ್ರು ಹೇಳ್ತಾರೆ, ಇದನ್ನೆಲ್ಲ ನಾನು ಮಾಡ್ಲಿಕ್ಕೆ ನನ್ಗೆ ಏನು ಅರ್ಹ, ಅತ್ಯಂತ ಪತಿತ, ಅದಕ್ಕಾಗಿ ನಾನು ನಿನ್ನ ಅನುಗ್ರಹವನ್ನ ಪ್ರಾರ್ಥಿಸುತ್ತಿದ್ದೇನೆ ಅಂತ ಅವರು ಹೇಳ್ತಾರೆ. ಆದ್ರೆ ಪ್ರಭುಪಾದವರು ಇದ್ದಿದ್ದು ಭಗವಂತನ ರಕ್ಷಣೆಯಲ್ಲಿ, ಅಂತರಂಗ ಶಕ್ತಿಯಲ್ಲಿ ಪ್ರಭುಪಾದವರು ಇದ್ದಿದ್ದು. ಯಾರು ಭಗವಂತನ ರಕ್ಷಣೆಯಲ್ಲಿ ಇರ್ತಾರೆ ಅವರು ಬಹಿರಂಗ ಶಕ್ತಿಯಲ್ಲಿ, ಅದು ಪ್ರಭುಪಾದವರು ಇದ್ದಿದ್ದು. ಹರೇ ಕೃಷ್ಣ, ಬಹಿರಂಗ ಶಕ್ತಿಯಲ್ಲಿ. ನಂತರ ಹಾಗಾಗಿ ಅವ್ರು ಹೇಳ್ತಾರೆ, ಅವರಿಗೆ ಅರಿವನ್ನ ನೀಡಲು ಹರೇ ಕೃಷ್ಣ. ನಾನೇ ನೋಟ್ ಮಾಡ್ತೇನೆ ಮತ್ತೆ. ಅದು ಮಾಡಿದ್ರು ಮಾತಾಜಿ ನೀವು. ನಂತರ ಅವ್ರು ಹೇಳ್ತಾರೆ, ನಾನು ಅವರನ್ನ ಹೇಗೆ ಮಾಡ್ಬೇಕು, ನೀನೇ ಜಗದ್ಗುರು, ನಿನ್ನ ಸಂದೇಶ ನಾನು ಕೇವಲ, ಅಂದ್ರೆ ಪ್ರಭುಪಾದರು ಹೇಳ್ತಾರೆ, ನಾನು ಯಾವುದೇ ಇಲ್ಲ, ಈ ಜಗತ್ತಿಗೆ ಒಡೆಯ ಭಗವಂತ. ಕೇವಲ ಪ್ರಭುಪಾದರು ಅವರ ದೃಷ್ಟಿಯಲ್ಲಿ ಅವರು ಹೇಳ್ತಿಲ್ಲ, ಅವರು ಓನಾಗಿ ಕೇವಲ ಪುನರಾವರ್ತಿಸಬಲ್ಲೆ ಅಷ್ಟೇ. ಅಂದ್ರೆ ಭಗವಂತನ ಸಂದೇಶವನ್ನ ಅವರು ರಿಪೀಟ್ ಹೇಳ್ತಾರೆ. ಅಂದ್ರೆ ಗುರು ಪರಂಪರೆಯಿಂದ ಬಂದಂತಹ ಸಂದೇಶವನ್ನ ಕೇವಲ ನಾನು ಪುನರಾವರ್ತಿಸಬಲ್ಲೆ ಅಷ್ಟೇ. ಹಾಗಾಗಿ ನೀನು ಬಯಸಿದರೆ ಅವರಿಗೆ ನೀಡಲು ಬೇಕಾದ ಮಾತಿನ ಶಕ್ತಿಯನ್ನ ನನಗೆ ಕೊಡು. ಪ್ರಭುಪಾದರು ಎಷ್ಟು ಕೇಳ್ತಿದ್ದಾರೆ ನೋಡಿ. ಅವರು ಪತಿತಾತ್ಮರು, ದೌರ್ಭಾಗ್ಯಶಾಲಿಗಳು, ಅನರ್ಹರು ನನಗೆ ನಿನ್ನ ಶಕ್ತಿ ಕೊಡು. ನಾನು ಯಾವುದೇ ರೀತಿಯ ನನ್ನ ಯೋಚನೆಯಲ್ಲಿ ನಾನು ಹೇಳಲ್ಲ, ಅದು ಗುರು ಪರಂಪರೆಯಿಂದ ಬಂದಂತಹ ನೀನ್ ಹೇಳಿದ ಸಂದೇಶವನ್ನ ಅದೇ ತರ ನಾನು ಪುನರಾವರ್ತಿಸ್ತೇನೆ. ದಯವಿಟ್ಟು ನನಗೆ ಶಕ್ತಿಯನ್ನ ಕೊಡು. ಭಗವಂತನ ಕರುಣೆ ಇಲ್ಲದೆ ನಾವು ಏನನ್ನು ಮಾಡ್ಲಿಕ್ಕಾಗಲ್ಲ ಅನ್ನೋದು ಪ್ರಭುಪಾದವರು ಇಲ್ಲಿ ಹೇಳ್ತಿದ್ದಾರೆ. ಆ ನಂತರ, ಹೋ ಸ್ವಾಮಿ, ನಾನು ಕೇವಲ ನಿನ್ನ ಕೈಗೊಂಬೆ. ಭಗವಂತ ಅವ್ರು ಹೇಳ್ತಿದ್ದಾರೆ, ನಾವೆಲ್ಲರೂ ಮಾಯೆ ಕೈಗೊಂಬೆಯಲ್ಲಿದ್ದೀವಿ. ನಾವು ಮಾಯೆ ಹೇಗೆ ಆಡಿಸ್ತದೆ ಹಾಗೆ ಆಡ್ತಿದೀವಿ. ಯಾಕೆಂದ್ರೆ ನಾವು ಭಗವಂತನನ್ನ ಸೇವೆಯನ್ನ ಮಾಡ್ತಿಲ್ಲ, ಭಗವಂತ ಏನು ಅಂತ ಅರ್ಥ ಮಾಡ್ಕೊಂತಿಲ್ಲ, ನಮ್ಮ ನಿಜ ಸ್ವರೂಪ ನಮಗೇನೂ ಗೊತ್ತಿಲ್ಲ. ಆದ್ರೆ ಇಲ್ಲಿ ಪ್ರಭುಪಾದ ಹೇಳ್ತಿದ್ದಾರೆ, ಪ್ರಭುಪಾದ ಸಹ ಹೇಳ್ತಾ ಇದ್ದಾರೆ ನೋಡಿ. ಆದ್ರೆ ಪ್ರಭುಪಾದ ಅವರು ಭಗವಂತನ ಅಂತರಂಗ ಶಕ್ತಿಯಲ್ಲಿ ಇದ್ರು ಪ್ರಭುಪಾದವರು. ಆದ್ರೂ ಅವ್ರು ಹೇಳ್ತಿದ್ದಾರೆ ಕೇವಲ ನಿನ್ನ ಕೈಗೊಂಬೆ ಅಂತ. ಆದ್ರೆ ನಾವುಗಳು ಈ ಮಾಯಾ ಶಕ್ತಿಯಲ್ಲಿದ್ದೇವೆ. ಆದ್ರೆ ನಾವು ಸ್ವಲ್ಪ ಆದ್ರೂ ತಿಳಿದುಕೊಳ್ಬೇಕು. ಅಂದ್ರೆ ಅವ್ರು ಹೇಳ್ತಿದ್ದಾರೆ, ನಾವು ಏನ್ ಮಾಡ್ತೀವಿ, ಮಾಯಾ ಶಕ್ತಿ ಹೇಗೆ ಕುಣಿಸ್ತಾಳೆ ಹಾಗೆ ಕುಣಿಸ್ತಾ ಇದ್ದೇವೆ. ಆದ್ರೆ ಪ್ರಭುಪಾದರು ಹೇಳ್ತಿದ್ದಾರೆ, ನಾನು ಕುಣಿಯಲಿಕ್ಕಾಗಿಯೇ ಕರೆ ತಂದಿದ್ದೀರಿ. ಅಂದ್ರೆ ಇಲ್ಲಿ ಅಂದ್ರೆ ಏನೋ ಗೊತ್ತಿಲ್ಲ, ನಾನು ಯಾವುದೇ ರೀತಿ ನಾನು ತಯಾರು ಮಾಡ್ಕೊಂಡಿಲ್ಲ, ಅಮೆರಿಕಕ್ಕೆ ಬಂದಿದ್ದೇನೆ, ನಾವು ಯಾವ ರೀತಿ ಅವರಿಗೆ ಸ್ಪೀಚ್ ಕೊಡೋಣ. ಅವರಿಗೆ ಯಾವ ರೀತಿ ಕೃಷ್ಣ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅವರಿಗೆ ಹಿಂದೂ ದೇವರು ಅಂತ ಮಾತ್ರ ಗೊತ್ತು. ಬಟ್ ಕೃಷ್ಣ ಅಂದ್ರೆ ಯಾರು, ಭಗವದ್ಗೀತೆ ಅಂದ್ರೆ ಏನು, ಭಗವತಂ ಅಂದ್ರೆ ಏನು, ಇವರು ಸಾಧು ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ. ಕೃಷ್ಣ ನಾನು ಹೇಗೆ ಮಾಡ್ಲಿ ಅಂತ ಭಗವಂತನನ್ನ ಅವರು ಹೇಳ್ತಾ ಇದ್ದಾರೆ. ಆಗ ನಂತರ ಅವ್ರು ಹೇಳ್ತಾರೆ, ಕೃಷ್ಣ ಪವಿತ್ರ ನಾಮದಲ್ಲಿ ಬಲವಾದ ವಿಶ್ವಾಸವಿದೆ. ಆದ್ರೆ ಅವ್ರು ಹೇಳ್ತಾರೆ, ನನಗೆ ಭಕ್ತಿ ಇಲ್ಲ, ಯಾವ ಜ್ಞಾನವೂ ಇಲ್ಲ. ನೋಡಿ ಪ್ರಭುಪಾದರ ವಿನಮ್ರತೆ ನೋಡಿ ನೀವು. ನನಗೆ ಭಕ್ತಿ ಇಲ್ಲ, ಯಾವ ಜ್ಞಾನವೂ ಇಲ್ಲ. ಅವರು ಪಂಡಿತರು, ಆದ್ರೂ ಸಹ ಅವ್ರು ಹೇಳ್ತಾ ಇದ್ದಾರೆ, ನನಗೆ ಭಕ್ತಿ ಇಲ್ಲ, ಯಾವ ಜ್ಞಾನವೂ ಇಲ್ಲ. ಆದರೆ ಕೃಷ್ಣನ ಪವಿತ್ರ ನಾಮದಲ್ಲಿ ಬಲವಾದ ವಿಶ್ವಾಸವಿದೆ. ನನಗೆ ಭಕ್ತಿ ವೇದಾಂತನೆಂದು ಹೆಸರಿಡಲಾಗಿದೆ. ಈಗ ನೀನು ಬಯಸಿದರೆ ಭಕ್ತಿ ವೇದಾಂತದ ನಿರ್ಜಾರ್ಥವನ್ನ ನನ್ನೊಳಗೆ ಪೂರೈಸಬಹುದು. ನೋಡಿ ಪ್ರಭುಪಾದರು ಎಷ್ಟು ವಿನಮ್ರತೆಯಿಂದ ಹೇಳ್ತಿದ್ದಾರೆ. ಅದರ ಜೊತೆ ಅವರು ಸಹಿ ಹಾಕಿ ಅತ್ಯಂತ ದುರಾದೃಷ್ಟವಂತ, ಅನಾಮಿಕ, ಯಾಚಕ ಎಸಿ ಭಕ್ತಿವೇದಂತ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ಆದ್ರೆ ಪ್ರಭುಪಾದರ ವಿನಮ್ರತೆ, ಅವ್ರ ಆಚಾರ್ಯರಾಗಿದ್ರು, ಅವರ ವಿನಮ್ರ ಭಾವ ನೋಡಿ. ಸನ್ಯಾಸಿಗಳಾಗಿದ್ರು, ಅವರು ಪಂಡಿತರಾಗಿದ್ರು, ಎಲ್ಲ ಶಾಸ್ತ್ರವು ಅವರಿಗೆ ಗೊತ್ತಿತ್ತು. ಅವರು ಅವ್ರ ಜನ್ಮತಃ ವೈಷ್ಣವರಾಗಿದ್ರು. ಆದ್ರೂ ಸಹ ಭಗವಂತನಲ್ಲಿ ಅವ್ರು ಎಷ್ಟು ಹೇಳ್ತಾ ಇದ್ದಾರೆ ನೋಡಿ, ಅತ್ಯಂತ ದುರದೃಷ್ಟವಂತ, ನನಗೆ ಜ್ಞಾನ ಇಲ್ಲ ಅಂತ.
ಇದೇ ಶುದ್ಧ ಭಕ್ತರ ಲಕ್ಷಣ. ನಾವು ಪ್ರಭುಪಾದವರ ಬಗ್ಗೆ ನಮ್ಮಂತವ್ರು ಎಂತ ಯಾವ ಸ್ಥಿತಿಯಲ್ಲೂ ಸಹ ಹೇಳಕ್ಕೆ ಆಗಲ್ಲ. ಪ್ರಭುಪಾದವರಿಗೆ ಪ್ರಭುಪಾದವ್ರು ಮಾತ್ರ ಸಾಟಿ ಅಂತ ನಾವಿಲ್ಲಿ ಹೇಳ್ಬೋದು ಅಷ್ಟೇ. ನಂತರ ಪ್ರಭುಪಾದವ್ರು ಈಗ ಅಮೆರಿಕದಲ್ಲಿ ನೋಡ್ತಾರೆ ಅಲ್ಲಿದೇನೆಲ್ಲ ಅಂದ್ರೆ ಹೇಗಿದೆಯೋ ಹಾಗೆ ಇರುವ ಅಂದ್ರೆ ದೃಢ ಸಂಕಲ್ಪ ಮಾಡ್ಕೊಳ್ತಾರೆ ಹೀಗೆಲ್ಲ ಇದೆ. ನಂತರ ಅಲ್ಲಿದು ವಾತಾವರಣ ಅವ್ರು ಹೇಳ್ತಾರೆ. ನಂತರ ಅವ್ರು ಹೇಳ್ತಾರೆ ಜೀವನ ಅವರ ದೃಷ್ಟಿಗೆ ಬಿತ್ತು, ಅವರಿಗೆ ಸಹಾಯ ಅಂದ್ರೆ ಅವರ ಅಮೆರಿಕದವರ ದೃಷ್ಟಿ ನೋಡಿದ್ರು ಪ್ರಭುಪಾದವರು ಹೇಗೆಲ್ಲ ಇತ್ತು, ಅವರ ದುರ್ಬಲ, ಅವ್ರು ಹೇಗೆಲ್ಲ ಇದ್ರು. ಆದ್ರೆ ಪ್ರಭುಪಾದವ್ರು ಹೇಳ್ತಾರೆ ಅಸಮರ್ಥನೆಯಿಂದ ಅವರು ಬಾಯಿಸ್ತಾರೆ. ಆದ್ರೆ ಅವರ ಸಮರ್ಪಣಾ ಭಾವ ಮತ್ತು ಅವರ ಪಡೆದ ತರಬೇತುಗೊಳಿಸುವ ಆ ಜನರಿಗೆ ದಿವ್ಯ ಜ್ಞಾನವನ್ನ, ಕೃಷ್ಣ ಪ್ರಜ್ಞೆಯ ಅನುಗ್ರಹ ನಿಧಿಯನ್ನ ನೀಡುವುದರ ತಕ್ ಮಿಡಿಯಿತು. ಇಷ್ಟೆಲ್ಲಾ ಯೋಚಿಸಿದ್ರು ಹೇಗೆ ಮಾಡ್ಬೋದು, ಆದ್ರೆ ಪ್ರಭುಪಾದವರ ಹೇಗೆ ಶುದ್ಧ ಭಕ್ತರ ಮನಸ್ಸು ಹೇಗೆ ಮಿಡಿತದಂದ್ರೆ ಅವರು ಮಾಯೆಯಿಂದ ಸಿಲುಕ್ತಿದ್ದಾರೆ, ಅವರನ್ನ ಒಂದು ಸಲ ಭಗವಂತನ ಜ್ಞಾನವನ್ನ ಕೊಟ್ಟು ಅವರನ್ನ ಮುಕ್ತಾತ್ಮರನ್ನಾಗಿ ಮಾಡ್ಬೇಕು. ಅಂದ್ರೆ ಪ್ರಭುಪಾದವರು ಅಷ್ಟು ಕಷ್ಟಪಟ್ರು, ಅವರಿಗೆ ಹಣ ಇಲ್ಲ, ಹಣದ ಬಲ ಇಲ್ಲ, ಮತ್ತೆ ಜನರ ಬಲ ಇಲ್ಲ, ಯಾವುದೇ ಬಲ ಇಲ್ಲ, ಆದ್ರೂ ಸಹ ಅವರು ಬೇರೆಯವರ ಕಷ್ಟಕ್ಕೆ ಮಿಡಿತಾ ಇದ್ದಾರೆ. ಅದೇ ಪ್ರಭುಪಾದವರ ಶುದ್ಧ ಭಕ್ತರ ಒಂದು ಲಕ್ಷಣ, ಅವರ ಒಂದು ಗುಣ ಅಂತ ನಾವಿಲ್ಲಿ ನೋಡ್ಬಹುದು. ಅವ್ರು ಮಿಡ್ತಾ ಇದ್ದಾರೆ. ನಂತರ ಅಸಹಾಯಕರಾಗಿ ಅವರು ಭಗವಂತನೊಂದಿಗೆ ನೇರವಾಗಿ ತಮ್ಮ ಅಂತರಂಗವನ್ನ ತೋಡ್ಕೊಳ್ತಾರೆ. ಏನ್ ತೋಡ್ಕೊಳ್ತಾರೆ ಅಂದ್ರೆ, ನೀನು ಅವರನ್ನ ಉದ್ಧಾರ ಮಾಡ್ಬೇಕು, ಭಗವಂತನಿಗೆ ಹೇಳ್ತಿದ್ದಾರೆ, ನೀನು ಅವರನ್ನ ಉದ್ಧಾರ ಮಾಡ್ಬೇಕು, ನನ್ನ ಆಸೆ, ನನಗೆ ನಿನ್ನ ಅನುಗ್ರಹ ಬೇಕು ಭಗವಂತ, ನನ್ಗೆ ಅನುಗ್ರಹ ಕೊಡು ಅಂತ ಅವರು ಕೇಳ್ತಿದ್ದಾರೆ. ನಂತರ ಭಗವಂತನ ಪವಿತ್ರ ನಾಮ ಮತ್ತು ಶ್ರೀಮದ್ ಭಾಗವತದ ಇವುಗಳ ಶಕ್ತಿಯಲ್ಲಿ ವಿಶ್ವಾಸವನ್ನಿಟ್ಟಿದ್ದರು. ಈ ದಿವ್ಯನಾಥ ಅವರ ಹೃದಯಗಳಲ್ಲಿ ಸುಖದ ಕಾಮನೆಯನ್ನ ನಿರಾಕರಿಸುವುದು, ಕೃಷ್ಣನಲ್ಲಿ ಪ್ರೇಮ ಸೇವೆಯನ್ನ ಜಾಗೃತಗೊಳಿಸುವುದು, ತಮೋಗುಣ ಮತ್ತು ರಜಾಗುಣಗಳ ಶಕ್ತಿ ನಗರದ ಮೇಲೆ ಪ್ರಭುತ್ವ ಸಾಧಿಸಿದೆ ಎನ್ನುವುದು ಪ್ರಭುಪಾದರಿಗೆ ಬೋಸ್ಟಿನಿನ ಬೀದಿಗಳಲ್ಲಿ ಹರಿವಾಗಿತ್ತು. ಇದೆಲ್ಲ ಹೆಚ್ಚಿಸಿದಾಗ ಅವರಿಗೆ ಹೇಗೆ ಕೊಡ್ಬೋದು ಅನ್ನೋದನ್ನ ಅವರು ಯೋಚಿಸಿದ್ರು. ನಂತರ ಅವರಿಗೆ ಅಲೌಕಿಕ ಅಂದ್ರೆ ಸ್ವಲ್ಪ ಅವರಿಗೆ ವಿಶ್ವಾಸ ಇತ್ತು. ಆದ್ರೆ ವಿಶ್ವಾಸ ಇದ್ರೂ ಸಹ ಅವರಿಗೆ ಅಂದ್ರೆ ನಾವು ಲಿಮಿಟ್ ಅಲ್ಲ, ಅವ್ರು ಹೇಳ್ತಿದ್ದಾರೆ ಅಪರಿಮಿತರು, ಭಗವಂತ ಮಾತ್ರ ಅಪರಿಮಿತ, ಭಗವಂತ ಸ್ವಯಂ ಕೃಷ್ಣನ ಮಾತ್ರ ಅವ್ರು ಹೇಳ್ತಾ ಇದ್ದಾರೆ, ಸ್ವಯಂ ಕೃಷ್ಣ ಅವರ ಪ್ರಿಯಮಿತ ಅಂದ್ರೆ ಅವರಿಗೆ ಭಗವಂತನ ಹತ್ರ ಅವ್ರು ಹೇಳ್ತಾ ಇದ್ದಾರೆ, ಪ್ರಿಯ ಮಿತ್ರ ಈಗೆಲ್ಲ ನನಗೆ ಸಹಾಯ ಮಾಡು, ಹೀಗೆ ನಾನು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಪ್ರಭುಪಾದರು ಹೇಳ್ತಿದ್ದಾರೆ. ನಂತರ ಪ್ರಭುಪಾದವರು ಅಲ್ಲೇ ಅಮೆರಿಕಕ್ಕೆ ಹೋದಾಗ ಪ್ರಭುಪಾದವರು ಹೇಗೆ ಇದ್ರು, ಅವರು ತಿಲಕವನ್ನ ಹಾಕೊಂಡಿದ್ರು, ಕಂಠಿಮಲೆಯನ್ನ ಹಾಕೊಂಡಿದ್ರು, ಮೈ ಮೇಲೆ ಹಳೆಯ ಅಂದ್ರೆ ಅವರು ಒಂದು ಶಾಲನ್ನ ಹೊತ್ತುಕೊಂಡಿದ್ರು. ನಂತರ ಅವರು ತಲೆಯನ್ನ ಬೋಳಿಸಿ ಒಂದು ಜುಟ್ಟು ಹಾಕಿದ್ರು. ಅಂದ್ರೆ ವೈಷ್ಣವ ಪದ್ಧತಿಯ ಪ್ರಕಾರ ಅವರಿದ್ರು. ಅದೇ ರೀತಿಯಲ್ಲಿ ಅವರು ನ್ಯೂಯಾರ್ಕಿಯಲ್ಲಿ ಅಂದ್ರೆ ಅಲ್ಲಿ ಯಾರು ಅಂತಹ ಸಾಧುವನ್ನ ನೋಡಿರ್ಲಿಲ್ಲ. ಯಾಕಂದ್ರೆ ಸಾಧುಗಳು ಹೋಗಿದ್ದವರೆಲ್ಲ ಅಂದ್ರೆ ಕೆಲವು ಸಾಧುಗಳನ್ನ ನಾವು ನೋಡ್ತೇವೆ, ಅಲ್ಲಿ ಹೋದಾಗ ಅಲ್ಲಿನ ಪರಿಸರಕ್ಕೆ ಹೊಂದಿ ಅಲ್ಲಿನ ಪರಿಸರಕ್ಕೆ ಅವ್ರು ಏನ್ ಮಾಡ್ತಾರೆ, ಆ ವೇಷವನ್ನ ತಗೊಳ್ತಾರೆ. ಆದ್ರೆ ಪ್ರಭುಪಾದವ್ರು ಏನ್ ಮಾಡಿದ್ರು, ಅಲ್ಲಿ ಆ ದೇಶಕ್ಕೆ ಹೋಗಿ ಪ್ರಭುಪಾದವರು ವೈಷ್ಣವ ಸಂಸ್ಕೃತಿಯನ್ನ ಕೊಟ್ಟು ಅವರನ್ನ ಪರಿವರ್ತಿಸಿದ್ರು. ಆದ್ರೆ ಪ್ರಭುಪಾದವರು ಯಾವ ರೀತಿಯಲ್ಲಿ ಅವರು ಪರಿವರ್ತನೆ ಆಗ್ಲಿಲ್ಲ. ಅದು ಪ್ರಭುಪಾದವರ ಮಹತ್ವವನ್ನ ನಾವು ತಿಳಿಬಹುದು. ಇದರಲ್ಲಿ ಯಾವುದೇ ರೀತಿಯಲ್ಲಿ ಪ್ರಭುಪಾದವರು ಏನು ಅವರು ಕೇರ್ ಮಾಡ್ಲಿಲ್ಲ. ಅಲ್ಲಿ ಅಖಿಲೇಶ್ ನಾವು ಅಮೆರಿಕಕ್ಕೆ ಹೋದಾಗ ಅಲ್ಲಿನ ಅದು ಆಕರ್ಷಣೆ ಅಂತ ಹೇಳ್ತೀವಿ ನಾವು, ಅದು ತುಂಬಾ ಆಕರ್ಷಣೀಯವಾಗಿರ್ತದೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ ನೋಡಿದ್ರೆ ನಮಗೆ ಇದು ಶಾಶ್ವತ ಅನ್ನೋ ಒಂದು ಭಾವನೆ ಬಂದ್ಬಿಡ್ತದೆ ನಮಗೆ. ಆದ್ರೆ ಪ್ರಭುಪಾದರು ಯಾವುದಕ್ಕೂ ಅವರು ಇದ್ ಮಾಡ್ಲಿಲ್ಲ. ಅವರಿಗೆ ಅವರ ಇದನ್ನ ಅಂದ್ರೆ ನಮ್ಮ ಸಂಸ್ಕೃತಿಯನ್ನ, ವೈಷ್ಣವ ಸಂಸ್ಕೃತಿಯನ್ನ ಅವರು ಕೊಟ್ಟು ಅಲ್ಲಿ ಬರ್ತಾರೆ. ನಂತರ ಅಲ್ಲಿ ಬಂದಂದ್ರ ಕೊಡ್ತಾರೆ ಅಂತ ನಾವ್ ಇಲ್ಲಿ ಹೇಳ್ಬೋದು. ನಂತರ ಅವರು ಅಗರ್ವಾಲ್ ಅಂದ್ರೆ ಅವರು ಒಬ್ರು ಮಿಸ್ಟರ್ ಅಗರ್ವಾಲ್ ಗೋಪಾಲ್ ಅನ್ನೋರು ಅವರಿಗೆ ಅಲ್ಲಿ ಉಳಿಲಿಕ್ಕೆ ಜಾಗವನ್ನ ಕೊಡ್ತಾರೆ. ನಂತರ ಅವರು ಅಲ್ಲಿ ಭೇಟಿಯಾಗಿ ನಂತರ ಅವರು ಅಲ್ಲಿ ಉಳಿಲಿಕ್ಕೆ ಎಲ್ಲ ವ್ಯವಸ್ಥೆ ಆಗ್ತದೆ. ನಂತರ ನಾವು ಲಾಸ್ಟಿಗೆ ನೋಡಬಹುದು, ಇಲ್ಲಿ ಹೇಳ್ತಾರೆ, ಭಾರತದ ಸಾಂಪ್ರದಾಯಿಕ ವೈಷ್ಣವ ವೇಷವನ್ನ ತೊಟ್ಟ ಪ್ರವಾಸಿಯನ್ನ ಎಂದೂ ಕಂಡಿರ್ಲಿಲ್ಲ. ಅಲ್ಲಿ ಶೀಲ ಪ್ರಭುಪಾದರು ಹಿತವಾದ ಸಭ್ಯ ಮನುಷ್ಯನೆಂಬುದು ಆತ ಕಂಡುಕೊಂಡ. ಜಲದೂತ ಹಡಗಿನೆಲ್ಲ ಅವರಿಗೆ ದೊರಕಿದ ಉತ್ತಮ ಸ್ಥಳ ಮತ್ತು ಉಪಾಚಾರದ ಬಗ್ಗೆ ಅವರು ಮಾತನಾಡಿದರು. ಭಾರತಕ್ಕೆ ಮರಳಿ ಹೋಗುವ ಹಡಗಿನಲ್ಲಿ ಜಾಗ ಅಂದ್ರೆ ವಾಪಸ್ ಹೋಗುವಂತ ಜಾಗವನ್ನ ಅಲ್ಲಿ ಕಾದರಿಸ್ತಾರೆ. ಸಂಪರ್ಕ ಇಟ್ಟುಕೊಳ್ಳುವುದಾಗಿ ಅವರು ಅಂದ್ರೆ ಸುಮಾರು 2 ತಿಂಗಳಲ್ಲಿ ಹೊರಡ್ಬೇಕಂದ್ರೆ 2 ತಿಂಗಳು ಮಾತ್ರ ಅಮೆರಿಕದಲ್ಲಿದ್ದು ಇದು ಪ್ರಚಾರ ಮಾಡ್ಬೇಕು ಅಂತ ತಿಳಿದಿದ್ರು. ನಂತರ ಅವರ ಕೈಯಲ್ಲಿ ಹೋಗಿ ಏನೆಲ್ಲ ಇತ್ತು ಅಂದ್ರೆ, ಒಂದು ಸೂಟ್ ಕೇಸು, 40 ರೂಪಾಯಿ, ಮತ್ತೆ ಅವರು ಅಲ್ಲಿ ಸಂಪುಟಗಳನ್ನ ಮಾರಿ $20 ಸಂಗ್ರಹಿಸಿದ್ರು, ಸಂಪಾದನೆ ಮಾಡಿದ್ರು. ಹರೇ ಮಾತಾಜಿ, ಹರೇ ಕೃಷ್ಣ.
ಅವ್ರ ಹತ್ರ ಏನು ನೋಡಿ, ಒಂದು ಸೂಟ್ ಕೇಸ್ ಇತ್ತು, ಒಂದು ಛತ್ರಿ ಇತ್ತು, ಮತ್ತೆ 40 ರೂಪಾಯಿ ಮಾತ್ರ ಇತ್ತು. ಅವರು ಆ ಪ್ರವಾಸಿ ಸಹಾಯ ಅಲ್ಲಿ ಅವರು ಸ್ವಲ್ಪ ಹಣ ಸಂಗ್ರಹ ಮಾಡಿದ್ರಂತೆ. ಸ್ವಲ್ಪ ವ್ಯವಸ್ಥೆಗಾಗಿ ಅವರು ಅಲ್ಲಿಂದ ಬಂದ್ರು. ಪೋರ್ಟ್ ಅಥಾರಿಟಿ ಬಸ್ ಟರ್ಮಿನಲ್ಗೆ ಅವರು ಹೊರಟರು. ನೋಡಿ, ಪ್ರಭುಪಾದವ್ರು ಇಲ್ಲಿ ಎಲ್ಲ ನಾವು ಓಲಾಗಿ ನಾವು ನೋಡೋದಾದ್ರೆ, ಪ್ರಭುಪಾದವರ ಸರಳತೆ, ಅವರ ಮಹತ್ವ, ಮತ್ತೆ ಅವರ ಗುರಿ, ಅವರ ಧ್ಯೇಯ ಮತ್ತು ಭಗವಂತನ ಮೇಲೆ ಎಷ್ಟು ಅವರು ಪ್ರಬಲವಾಗಿ ಅವರು ಇದ್ರು, ಮತ್ತೆ ಅವರ ಗುರಿ ಏನೋ ಅದು ಮಾಡ್ತಿರ್ತೇನೆ ಅಂದ್ರೆ ಅವರು ಸರಳ ಜೀವನ. ಏನ್ ಹೇಳ್ತಾರೆ, ಅಂದ್ರೆ ನಾವು ಸರಳವಾಗಿ ಜೀವನ ಮಾಡಿ ನಾವು ಒಳ್ಳೆಯನ್ನ ಯೋಚನೆ ಮಾಡೋದು. ಅವ್ರು ಯೋಚಿಸಿದ್ರು, ಅವರಿಗೆ ಯಾವುದೇ ಹಣ ಇರ್ಲಿಲ್ಲ, ಯಾವುದೇ ಏನು ಇರ್ಲಿಲ್ಲ, ಅವ್ರ ಭಗವಂತನ ಬಗ್ಗೆ ನಾನು ಪ್ರಚಾರ ಮಾಡ್ಬೇಕು. ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ಎಸ್ ಮಾತಾಜಿ, ಹಾಗೆ ಅವ್ರು ಯೋಚನೆ ಮಾಡಿದ್ರು. ಪ್ರಭುಪಾದವರಿಗೆ ನಾವು ಯಾವ ರೀತಿಯನ್ನ ಋಣ ತೀರ್ಸ್ಲಿಕ್ಕೆ ಆಗಲ್ಲ. ಯಾಕಂದ್ರೆ 70 ವರ್ಷದಲ್ಲಿ ನಾನು ಇದೊಂದು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಸತ್ಯಾನಂದ ಪ್ರಭುಜಿ ಅವರು ಒಂದು ಹಾಕಿದ್ರು ಗ್ರೂಪ್ ಅಲ್ಲಿ, ಇದ್ರಲ್ಲಿ ಅಲ್ಲಿ ಬರ್ದಿದ್ದಾರೆ ನೋಡಿ. ಶೀಲ ಪ್ರಭುಪಾದರು 70ನೇ ವಯಸ್ಸಿನಲ್ಲಿ ಭಗವಾನ್ ಚೈತನ್ಯರ ಸಂಕೀರ್ತನ ಚಳುವಳಿಯಲ್ಲಿ ಹರಡಲು ಯುಎಸ್ಗೆ ಹೋದರು. ಅವರು ಅನೇಕ ಸವಾಲುಗಳನ್ನ ಎದುರಿಸಿದರು, ಆದರೆ ಅವರು ಎಲ್ಲವನ್ನ ಸಹಿಸಿಕೊಂಡರು ಮತ್ತು ಕೃಷ್ಣನ ಮೆರವಿನಿಂದ ಭೌತಿಕ ಜಗತ್ತಿನಲ್ಲಿ ಉರಿಯುತ್ತಿರುವ ಆತ್ಮಗಳನ್ನ ಉಳಿಸಲು ಧ್ಯೇಯವನ್ನ ಕೈಗೊಂಡರು. ಆದ್ದರಿಂದ ನಮ್ಮದು ಗೋಷ್ಠಿ ಆನಂದಿ ಚಳುವಳಿ ಈ ಕೃಷ್ಣ ಪ್ರಜ್ಞೆಯ ಆಂದೋಲನವನ್ನ ವಿಸ್ತರಿಸಲು ಶೀಲ ಪ್ರಭುಪಾದರಿಗೆ ಸಹಾಯ ಮಾಡಲು ಪ್ರತಿಯೊಬ್ಬ ಭಕ್ತನು ಬಲವಾದ ಬದ್ಧತೆಯನ್ನು ಅನುಭವಿಸಬೇಕು. ನಾವು ಶೀಲ ಪ್ರಭುಪಾದವರಿಗೆ ತುಂಬಾ ಋಣಿಯಾಗಿದ್ದೇವೆ. ನಾವು ಅವರಿಗೆ ಎಂದಿಗೂ ಸಂಪೂರ್ಣವಾಗಿ ಮರುಪಾವತಿ ಮಾಡಲಾಗದಿದ್ದರೂ ಏನೇ ಮಾಡಕ್ಕಾಗಲ್ಲ ಪ್ರಭುಪಾದವರಿಗೆ. ಆ ಋಣವನ್ನ ಮರುಪಾವತಿಸಲು ನಮ್ಮ ಬಯಕೆಯನ್ನ ತೋರಿಸುವ ಏಕೈಕ ಮಾರ್ಗ ಎಂದರೆ ಕೃಷ್ಣ ಪ್ರಜ್ಞೆ ಮತ್ತು ಇತರರನ್ನ ಕೃಷ್ಣ ಪ್ರಜ್ಞೆಯಲ್ಲೇ ಮಾಡಲು ಪ್ರಯತ್ನಿಸುವುದು ಅಂತ ನಮ್ಮ ಗುರುಜಿ ಅವರು ಹಾಕಿದ್ರು. ಅದನ್ನ ನಾನು ಓದಿದೆ ನೋಡಿ. ನಮಗೆ ಪ್ರಭುಪಾದವರ ಋಣವನ್ನ ಯಾವತ್ತೂ ತೀರ್ಸ್ಲಿಕ್ಕಾಗಲ್ಲ. ನಾವು ಪ್ರಭುಪಾದವ್ರು ಹೇಳಿದಾಗೆ ಒಂದು ಸ್ವಲ್ಪ ಆದ್ರೂ ನಾವು ಈಗ ಅಕಸ್ಮಾತ್ ನಮಗೆ ಮನೆಯಲ್ಲಿದ್ದ ಆಗಲಿಲ್ಲದವರು ಯಾರು ಕೃಷ್ಣ ಪ್ರಜ್ಞೆಯನ್ನ ಮಾಡ್ತಿದ್ದಾರೆ ಅವರಿಗೆ ನಾವು ಸಹಾಯ ಮಾಡುವುದರ ಮೂಲಕ ಸ್ವಲ್ಪನಾದ್ರೂ ಪ್ರಭುಪಾದವರಿಗೆ ನಾವು ಗೌರವ ಮತ್ತೆ ಅವರ ಮಹತ್ವವನ್ನ ನಾವು ತಿಳಿಬಹುದು. ಇಷ್ಟನ್ನ ಹೇಳ್ತಿ ಮುಗಿಸ್ತೇನೆ. ಹರೇ ಕೃಷ್ಣ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಅನಂತ ಕೋಟಿ ವೈಷ್ಣವರೊಂದು ಕಿ ಜೈ. ಶೀಲ ಪ್ರಭುಪಾದ ಕಿ ಜೈ. ಶೀಲ ಪ್ರಭುಪಾದಿಗೆ ಗಡಿ ಗಡಿಗೆ